ಯಾರಿಗೆ ಹೋಸ್ಟ್ ಮಾಡ್ಬೇಕು ಮಾತಾಜಿ ಅಂತ? ನಾನೇ. ನಿಮ್ಗೆ ಮಾಡ್ಲಾ? ಹಾ ಸರಿ, ಮಾಡಿದ್ದೇನೆ ಮಾತಾಜಿ. ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಮಾತಾಜಿ ಹರೇ ಪ್ರಣಾಮಗಳು. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಣಾಮಗಳು ಮಾತಾಜಿ. ಮಾತಾಜಿ, ಪ್ರಣಾಮಗಳು. ಪ್ರಣಾಮಗಳು. हरे कृष्ण माता जी। ಹರೇ ಹರೇ ಕೃಷ್ಣ ಮಾತಾಜಿ. हरे कृष्ण माता जी। के बाद में मैं गैस को बंद कर और पूरे डो को एक परात के अंदर ट्रांसफर कर ले। आप देख पा रहे हैं ये आराम से निकलते हैं और पूरा बर्तन हमारे एकदम साफ हो गया है। बर्तन में कुछ भी चिपका नहीं। इसे इस तरह से फैला करके रखें। ಅಯ್ಯೋ, ಏನದು ಬರ್ತಾನಂತ ಬರ್ತಾ ಉಂಟು. ಪ್ರಭಾವತಿ ಮಾತಾಜಿ. ಪ್ರಭಾವತಿ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಅಡ್ವರ್ಟೈಸ್ಮೆಂಟ್ ಮಾತಾಜಿ. ಅದೇ ಪಾತ್ರೆ ತೊಳೆಯುವ ಅಡ್ವರ್ಟೈಸ್ಮೆಂಟ್. ಚೈತನ್ಯ ಚರಿತಾಮೃತ ಈ ಪುಸ್ತಕವನ್ನು ಓದ್ಲಿಕ್ಕೆ ನಮಗೆ ಅನುವು ಮಾಡಿಕೊಟ್ಟಂತಹ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಕುಲಾಲ್ ಇಲ್ಲಿಯ ಅಧ್ಯಕ್ಷರಾದ ನಾಮನಿಷ್ಠ ದಾಸ್ ಪ್ರಭುಜಿಗೆ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೂ ನನ್ನ ಎಲ್ಲ ಗುರುವೃಂದದವರಿಗೂ ಕೂಡ ನಾನು ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಇಸ್ಕಾನ್ ಫೌಂಡರ್ ಎಸಿ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾಲ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಬಂದಂತಹ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ನಾವು ಇಂದಿನ ತರಗತಿಯನ್ನು ಪ್ರಾರಂಭಿಸುವ ಮತ್ತು ಪ್ರಾರ್ಥನೆ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಾಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದನ್ ಸಹಗಣ ಲಲಿತ ಶ್ರೀವಿಶಾಖಾನ್ವಿತಂ ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಜಗತ್ಪತೆ ಗೋಪೇಶ ಗೋಪಿಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗೇ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲರನ್ನು ಸ್ವಾಗತಿಸುತ್ತಾ ಪ್ರಾರ್ಥನೆಯನ್ನು ನೀನು. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ.
ಜಯ ಅದ್ವೈತ ಚಂದ್ರ ಜಯ ಗೌರ ವೃಂದ. ಶ್ರೀ ಚೈತನ್ಯ ಚರಿತಾಮೃತ ಕಿ ಜೈ, ಚೈತನ್ಯ ಮಹಾಪ್ರಭು ಕಿ ಜೈ, ಜೈ. ಗುರು ಮಹಾರಾಜ್ ಕಿ ಜೈ. ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ತಾಹಾರ ಅಂಗೇರ ಶುದ್ಧ ಕೃಷ್ಣ ಮಂಡಲ, ಉಪನಿಷತ್ ಕಾಹೆ ತಾಹಾರ ಬ್ರಹ್ಮ ಸುನಿರ್ಮಲ. ಸ್ಕ್ರೀನ್ ಬಂತಲ್ಲ ಮಾತಾಜಿ? ಬಂದಿದೆ ಇಲ್ಲಿದೆ ಮಾತಾಜಿ. ತಾಹಾರ ಅಂಗೇರ ಶುದ್ಧ ಕೃಷ್ಣ ಮಂಡಲ, ತಾಹಾರ ಶುದ್ಧ ಕೃಷ್ಣ ಮಂಡಲ, ಉಪನಿಷತ್ ಕಾಹೆ ತಾಹಾರೆ ಬ್ರಹ್ಮ ಸುನಿರ್ಮಲ. ಉಪನಿಷತ್ ಕಾಹೆ ತಾಹಾರೆ ಬ್ರಹ್ಮ ಸುನಿರ್ಮಲ. ತಾಹಾರ ಅಂಗೇರ ಶುದ್ಧ ಕೃಷ್ಣ ಮಂಡಲ, ಅಗ್ನಿರ ಶುದ್ಧ ಕೃಷ್ಣ ಮಂಡಲ, ಉಪನಿಷತ್ ಕಹೆ ತಾಹಾರೆ ಬ್ರಹ್ಮ ಸುನಿರ್ಮಲ. ಉಪನಿಷತ್ ಕಾಹೆ ಬ್ರಹ್ಮ ಸುನಿರ್ಮಲ. ಹರೇ ಕೃಷ್ಣ. ಯಾರಿಗೆ ಓದ್ಲಿಕ್ಕೆ? ಸುಮಿತ್ರಮ್ಮ ಮಾತಾಜಿ ಓದಿದ್ರಾ? ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಓದ್ತೇನೆ. ಸುಮಿತ್ರಮ್ಮ ಮಾತಾಜಿ, AP ಸುಮಿತ್ರಮ್ಮ. ಮಾತಾಜಿ ಶ್ಲೋಕ 12. AP ಸುಮಿತ್ರಮ್ಮ. ಹರೇ ಕೃಷ್ಣ ಮಾತಾಜಿ. ಪದಗಳ ಅರ್ಥ ಓದ್ಬೇಕಾ ಶ್ಲೋಕ ಓದ್ಬೇಕಾ ಮಾತಾಜಿ? ಶ್ಲೋಕ ಓದುದಾದ್ರೆ ಓದಿ, ಇಲ್ಲರೆ ಪದಗಳ ಅರ್ಥ. ಆಚಾರ ಹಂಗೇರ ಶುದ್ಧ ಕೃಷ್ಣ ಮಂಡಲ, ಉಪನಿಷತ್ ಕಹೆ ತಾತ್ರೆ ಬ್ರಹ್ಮ ನಿರ್ಮಲ. ತಾಜ್ಹಾರ ಅವನ ಅಂಗೇರ ದೇಶದ, ಶುದ್ಧ ಅಪ್ಪಟ ಕಿರಣ ರಶ್ಮಿಗಳ, ಮಂಡಲ ಲೋಕ, ಉಪನಿಷತ್ತುಗಳು, ಕಹೆ ಹೇಳುತ್ತವೆ, ತಾಜ್ರೆ ಅದಕ್ಕೆ, ಬ್ರಹ್ಮನ್, ಸುನಿರ್ಮಲ ಲೋಕೋತ್ತರವಾದದ್ದು. ಹರೇ ಕೃಷ್ಣ ಮಾತಾಜಿ. ಅನುವಾದ. ಯಾವುದನ್ನು ಉಪನಿಷತ್ತುಗಳು ಲೋಕೋತ್ತರ ಎನ್ನುತ್ತವೆಯೋ ಆ ಪರಮ ಪ್ರಭುವಿನ ಪ್ರಖರ ಪ್ರಭೆಯ ಸಾಮ್ರಾಜ್ಯವೇ ನಿರಾಕಾರ ಬ್ರಹ್ಮನ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಭಾವಾರ್ಥ. ಮುಂಡಕ ಉಪನಿಷತ್ತಿನ 3 ಮಂತ್ರಗಳು 2.2.10 10-12 ದೇವೋತ್ತಮ ಪರಮಪುರುಷನ ದೇಹದ ಪ್ರಭೆಗೆ ಸಂಬಂಧಿಸಿದ ವಿವರಗಳನ್ನು ನೀಡುತ್ತವೆ. ದೇವೋತ್ತಮ ಪರಮಪುರುಷ ಶ್ರೀ ಚೈತನ್ಯ ಮಹಾಪ್ರಭು ಹಿರಣ್ಮಯೇ ಪರೇ ಕೋಶೆ ವಿರಜಂ ಬ್ರಹ್ಮ ನಿಷ್ಕಲಂ ತಚ್ಚುಭ್ರಂ ಜ್ಯೋತಿಷಾಂ ಜ್ಯೋತಿಸ್ ಯದ್ ಆತ್ಮವಿದೋ ವಿದುಹು ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಂ ಅಗ್ನಿಃ ತಂ ಏವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಂ ಇದಂ ವಿಭಾತಿ. ಬ್ರಹ್ಮೈವೇದಂ ಅಮೃತಂ ಪುರಸ್ತಾದ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣಾತಶ್ ಚೊಟ್ಟರೇಣ ಅದಶ್ಚೋಧ್ವಂ ಚ ಪ್ರಸೃತಾಂ ಬ್ರಹ್ಮೈ ವೇದಂ ವಿಶ್ವಂ ಇದಂ ವರಿಷ್ಠಂ. ಐಹಿಕ ಆವರಣದ ಆಚೆಗಿರುವ ಆಧ್ಯಾತ್ಮಿಕ ಸಾಮ್ರಾಜ್ಯದಲ್ಲಿ ಬ್ರಹ್ಮನ್ ಪ್ರಭೆ ಉಂಟು. ಅದು ಐಹಿಕ ಕಲ್ಮಶದಿಂದ ಮುಕ್ತವಾದದ್ದು. ಶ್ವೇತವರ್ಣದ ಆ ಪ್ರಖರ ಪ್ರಭೆಯು ಎಲ್ಲ ಪ್ರಭೆಗಳಿಗೂ ಮೇರುಪ್ರಾಯವಾದ ಪ್ರಭೆ ಎಂದು ಅತೀಂದ್ರಿಯವಾದಿಗಳು ಬಗೆಯುತ್ತಾರೆ. ಆ ಸಾಮ್ರಾಜ್ಯದಲ್ಲಿ ಬಿಸಿಲಾಗಲಿ, ಬೆಳದಿಂಗಳಾಗಲಿ, ಅಗ್ನಿಯಾಗಲಿ, ವಿದ್ಯುತ್ ಶಕ್ತಿಯಾಗಲಿ ಬೇಕಾಗಿಲ್ಲ. ವಾಸ್ತವವಾಗಿ ನಮ್ಮ ಈ ಐಹಿಕ ಜಗತ್ತಿನಲ್ಲಿ ಕಂಡುಬರುವ ಬೆಳಕು ಆ ಪರಮೋನ್ನತ ಬೆಳಕಿನ ಪ್ರತಿಬಿಂಬದಷ್ಟೇ ಆಗಿದೆ. ಆ ಬ್ರಹ್ಮನ್ ವಸ್ತುವು ಹಿಂದೆ ಮುಂದೆ, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಮೇಲಿನ ಹಾಗೂ ಕೆಳಗಿನ ದಿಕ್ಕುಗಳೆಲ್ಲವನ್ನೂ ವ್ಯಾಪಿಸಿಕೊಂಡಿದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಆ ಪರಬ್ರಹ್ಮನ್ ಪ್ರಭೆಯು ಐಹಿಕ ಹಾಗೂ ಆಧ್ಯಾತ್ಮಿಕ ವ್ಯೋಮಗಳೆರಡನ್ನೂ ವ್ಯಾಪಿಸಿಕೊಳ್ಳುತ್ತದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದ. ನೋಡಿ, ಯಾವುದನ್ನು ಉಪನಿಷತ್ತುಗಳು ಲೋಕೋತ್ತರ ಎನ್ನುತ್ತವೆಯೋ ಆ ಪರಮ ಪ್ರಭುವಿನ ಪ್ರಖರ ಪ್ರಭೆಯ ಸಾಮ್ರಾಜ್ಯವೇ ಅದೇ ನಿರಾಕಾರ ಬ್ರಹ್ಮನ್. ಈ ಉಪನಿಷತ್ತಿನಲ್ಲಿ ಮುಂಡಕ ಉಪನಿಷತ್, ಅದರಲ್ಲಿ 3 ಮಂತ್ರಗಳು ಹೀಗೆ ಹೇಳಿದೆ. 2.2
10, 11, 12 ಅದು ದೇವೋತ್ತಮ ಪರಮಪುರುಷನ ಅವನ ದೇಹದ ಪ್ರಭೆಗೆ ಸಂಬಂಧಿಸಿದಂತಹ ವಿವರಗಳನ್ನು ಅದು ನೀಡ್ತದೆ. ಅಲ್ಲಿ ಐಹಿಕ ಆವರಣದ ಆಚೆಗಿರುವ ಆಧ್ಯಾತ್ಮಿಕ ಸಮಾಜದಲ್ಲಿ ಸಾಮ್ರಾಜ್ಯದಲ್ಲಿ ಅದರಲ್ಲೇ ಬ್ರಹ್ಮನ ಪ್ರಭೆ ಉಂಟು. ಅದು ಈ ಐಹಿಕ ಕಲ್ಮಶದಿಂದ ಮುಕ್ತವಾದದ್ದು. ಈ ಐಹಿಕ ಆವರಣದ ಆಚೆಗೆ ಇರುವ ಆಧ್ಯಾತ್ಮಿಕ ಸಾಮ್ರಾಜ್ಯದಲ್ಲಿ ಅಲ್ಲಿ ಬ್ರಹ್ಮನ್ ಪ್ರಭೆ ಉಂಟು. ಅದು ಈ ಐಹಿಕ ಕಲ್ಮಶಗಳಿಂದ ಎಲ್ಲ ಮುಕ್ತವಾದದ್ದು. ಶ್ವೇತವರ್ಣದ ಈ ಪ್ರಖರ ಪ್ರಭೆಯು ಎಲ್ಲಾ ಪ್ರಭೆಗಳಿಗೂ ಮೇರು ಪ್ರಾಯವಾದ ಪ್ರಭೆ ಎಂದು ಅತೀಂದ್ರಿಯವಾದಿಗಳು ಬಗೆಯುತ್ತಾರೆ. ಶ್ವೇತವರ್ಣ ಬಿಳಿ ಬಣ್ಣದು ಆ ಪ್ರಕಾರದ ಪ್ರಭೆ ಎಲ್ಲಾ ಪ್ರಭೆಗಳಿಗೂ ಅದು ಮೇರು ಪ್ರಾಯವಾಗಿದೆ. ಆ ಮೇರು ಪ್ರಾಯವಾದ ಆ ಪ್ರಭೆ ಅಂತೇಳಿ ಅತೀಂದ್ರಿಯವಾದಿಗಳು ಅದನ್ನು ಹೇಳ್ತಾ ಇದ್ದಾರೆ. ಈ ಸಾಮ್ರಾಜ್ಯದಲ್ಲಿ ಈಗಿರುವಂತಹ ಅಲ್ಲಿ ಇಲ್ಲಿ ಬಿಸಿಲಾಗಲಿ, ಬೆಳದಿಂಗಳಾಗ್ಲಿ, ಅಗ್ನಿಯಾಗ್ಲಿ ಅಥವಾ ವಿದ್ಯುತ್ ಶಕ್ತಿಯಾಗ್ಲಿ ಬೇಕಾಗಿಲ್ಲ. ಯಾವುದು ಈ ಆಧ್ಯಾತ್ಮಿಕ ಲೋಕ, ಐಹಿಕ ಆವರಣದ ಆಚೆಗಿರುವ ಆ ಆಧ್ಯಾತ್ಮಿಕ ಸಾಮ್ರಾಜ್ಯ ಬ್ರಹ್ಮನ್ ಲೋಕದಲ್ಲಿ ಯಾವ ಬಿಸಿಲು ಬೇಡ, ಬೆಳದಿಂಗಳು ಬೇಕಾಗಿಲ್ಲ, ಅಗ್ನಿ ಬೇಕಾಗಿಲ್ಲ, ವಿದ್ಯುತ್ ಶಕ್ತಿ ಬೇಕಾಗಿಲ್ಲ. ಅಲ್ಲಿ ವಾಸ್ತವವಾಗಿ ನಮ್ಮ ಈ ಐಹಿಕ ಜಗತ್ತಿನಲ್ಲಿ ಕಂಡು ಬರುವಂತಹ ಬೆಳಕು ಅದು ಆ ಪರಮೋನ್ನತ ಪ್ರಭುವಿನ ಬೆಳಕಿನ ಪ್ರತಿಬಿಂಬವಷ್ಟೇ ಆಗಿದೆ. ಆ ಬ್ರಹ್ಮನ್ ವಸ್ತುವು ನೋಡಿ, ಆ ಲೋಕದಲ್ಲಿ ಇಲ್ಲಿ ನಮ್ಮ ಐಹಿಕ ಜಗತ್ತಿನಲ್ಲಿ ಕಂಡು ಬರುವಂತಹ ಬೆಳಕು ಆ ಪರಮೋನ್ನತ ಬೆಳಕಿನಲ್ಲಿ ಅದರ ಪ್ರತಿಬಿಂಬ ಮಾತ್ರ ಇಲ್ಲಿ ಇರುವಂಥದ್ದು. ಈ ಅಲ್ಲಿ ಐಹಿಕ ಲೋಕದಲ್ಲಿ ಅಲ್ಲಿ ಅಷ್ಟು ಪ್ರಭೆ ಇರುವ ಬೆಳಕು ಭಗವಂತನಿಂದಲೇ ಬರ್ತದೆ. ಆ ಬ್ರಹ್ಮನ್ ವಸ್ತುವಿನ ಹಿಂದೆ ಮುಂದೆ ಉತ್ತರ ಆಗ್ಲಿ, ದಕ್ಷಿಣ, ಪೂರ್ವ, ಪಶ್ಚಿಮ, ಮೇಲೆ ಆಗ್ಲಿ ಕೆಳಗೆ ಆಗ್ಲಿ ಎಲ್ಲಾ ದಿಕ್ಕುಗಳಲ್ಲಿ ಕೂಡ ಆ ಪ್ರಭೆ ಅಲ್ಲಿ ವ್ಯಾಪಿಸಿಕೊಂಡಿದೆ. ಎಲ್ಲಾ ಕಡೆಯಲ್ಲೂ ಇದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದ್ರೆ ಈ ಆ ಪರಬ್ರಹ್ಮನ್ ಪ್ರಭೆಯ ಅದು ಐಹಿಕ ಮತ್ತು ಆಧ್ಯಾತ್ಮಿಕ ಎರಡೂ ವ್ಯೋಮಗಳಲ್ಲಿ ಕೂಡ ವ್ಯಾಪಿಸಿಕೊಂಡೇ ಇರುತ್ತದೆ ಅಂತೇಳಿ ಇಲ್ಲಿ ಆ ಮುಂಡಕ ಉಪನಿಷತ್ತಿನಲ್ಲಿ ಈ 3 ಮಂತ್ರಗಳು ಈ ರೀತಿಯಾಗಿ ಹೇಳಿದೆ ಅಂತೇಳಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಶ್ಲೋಕ 13. ಓಕೆ, 13ರಲ್ಲಿ ಚರ್ಮ ಚಕ್ಷೆ ದೇಕಿ ಏಚ್ಛೆ ಸೂರ್ಯ ನಿರ್ವಿಶೇಷ ಜ್ಞಾನ ಮಾರ್ಗೆ ಲೈತೆ ನಾರೆ ಕೃಷ್ಣೇರ ವಿಶೇಷ ಚರ್ಮ ಚಕ್ಷೆ ದೇಕೆ ಏಚ್ಛೆ ಸೂರ್ಯ ನಿರ್ವಿಶೇಷ ಧರ್ಮಚಕ್ಷೆ ಸೂರ್ಯ ನಿರ್ವಿಶೇಷ ಜ್ಞಾನ ಮಾರ್ಗ ಲೈತೆ ನಾರೆ ಕೃಷ್ಣೇರ ವಿಶೇಷ ಚರ್ಮ ಚಕ್ಷೆ ದೇಕೆ ಏಚ್ಛೆ ಸೂರ್ಯ ನಿರ್ವಿಶೇಷ ಚರ್ಮ ಚಕ್ಷೆ ದೇಕೆ ಸೂರ್ಯ ನಿರ್ವಿಶೇಷ ಜ್ಞಾನ ಮಾರ್ಗೆ ಲೈತೆ ನಾರೆ ಕೃಷ್ಣೇರ ವಿಶೇಷ ಜ್ಞಾನ ಮಾರ್ಗೆ ಲೈತೆ ನಾರೆ ಕೃಷ್ಣೇರ ವಿಶೇಷ. ಚಿತ್ರಮೋಹಿನಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಧರ್ಮಶಕ್ತಿ ದೇಕೆ ಲೈತೆ ಸೂರ್ಯ ನಿರ್ವಿಶೇಷ ಜ್ಞಾನ ಮಾರ್ಗೆ ಲೈತೆ ನಾರೆ ಕೃಷ್ಣೇರ ವಿಶೇಷ. ಚರ್ಮಚಕ್ಷೆ ಬರಿಗಣ್ಣುಗಳಿಂದ, ದೇಕೆ ವ್ಯಕ್ತಿಯು ನೋಡುತ್ತಾನೆ, ಎಚೆ ಹೇಗೋ ಹಾಗೆ, ಸೂರ್ಯನನ್ನು, ನಿರ್ವಿಶೇಷ ವೈವಿಧ್ಯವಿಲ್ಲದ ಜ್ಞಾನ ಮಾರ್ಗೆ ದಾರ್ಶನಿಕ ಮನೋಕಲ್ಪನೆಗಳ ಹಾದಿ ಹಿಡಿದು, ಲೈತೆ ಒಪ್ಪಿಕೊಳ್ಳಲು ನಾರೆ ಸಾಧ್ಯವಿಲ್ಲ, ಕೃಷ್ಣೇರ ಪ್ರಭು ಕೃಷ್ಣನ ವಿಶೇಷ ವೈವಿಧ್ಯ. ಅನುವಾದ: ಬರಿಗಣ್ಣಿನಿಂದ ಸೂರ್ಯನನ್ನು ನೋಡಿದಾಗ ಅದನ್ನು ಉರಿಯುವ ಒಂದು ಗೋಳಕ್ಕಿಂತ ಬೇರೆಯದಾಗಿ ಕಾಣುವುದು ವ್ಯಕ್ತಿಗೆ ಸಾಧ್ಯವಿಲ್ಲ. ಬರಿಗಣ್ಣಿನಿಂದ ಸೂರ್ಯನನ್ನು ನೋಡಿದಾಗ ಅದನ್ನು ಉರಿಯುವ
ಒಂದು ಗೋಳಕ್ಕಿಂತ ಬೇರೆಯದಾಗಿ ಕಾಣುವುದು ವ್ಯಕ್ತಿಗೆ ಸಾಧ್ಯವಿಲ್ಲ. ಅದೇ ರೀತಿ ಬರೀ ದಾರ್ಶನಿಕ ಮನೋಕಲ್ಪನೆಗಳ ಮೂಲಕ ವ್ಯಕ್ತಿಯು ಭಗವಾನ್ ಕೃಷ್ಣನ ಪಾರಮಾರ್ಥಿಕ ವೈವಿಧ್ಯಗಳನ್ನು ಕಾಣಲಾರ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕೃಷ್ಣ 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 ಕೃಷ್ಣ. ಬರಿಗಣ್ಣಿನಿಂದ ನಮಗೆ ಸೂರ್ಯನನ್ನು ಅನುವಾದ ಶ್ರೀಲಪ್ರಭುಪಾದರಿಂದ ಶ್ರೀಲಪ್ರಭುಪಾದರಿಗೆ ಜಯವಾಗಲಿ. ಬರಿಗಣ್ಣಿನಿಂದ ಸೂರ್ಯನನ್ನು ನೋಡಿದಾಗ ಅದನ್ನು ಉರಿಯುವ ಒಂದು ಗೋಳಕ್ಕಿಂತ ಬೇರೆಯದಾಗಿ ಕಾಣುವುದು ವ್ಯಕ್ತಿಗೆ ಸಾಧ್ಯವಾಗುವುದಿಲ್ಲ. ನಿಜವಾಗಿ ನಾವು ಬರಿಗಣ್ಣಿನಿಂದ ಸೂರ್ಯನನ್ನು ನೋಡಿದಾಗ ನಮ್ಗೆ ನೋಡ್ಲಿಕ್ಕೆ ಆಗ್ತದ? ನಿಜವಾಗಿ ನೋಡ್ಲಿಕ್ಕೆ ಆಗುದಿಲ್ಲ. ಸೂರ್ಯನನ್ನು ನೋಡಿದ್ದೀರಾ ಯಾರಾದ್ರೂ ಬರಿಗಣ್ಣಿನಿಂದ? ಇಲ್ಲ, ಆಗಲ್ಲ ಇಲ್ಲ ಮಾತಾಜಿ. ಮಾತಾಜಿ. ಆಗುದಿಲ್ಲ. ಅದು ಉರಿಯುವಂತಹ ಗೋಳದಾಗೆ ಇದೆ. ಅದನ್ನು ಬೇರೆಯದಾಗಿ ಕಾಣುವುದು ಯಾವ ಮನುಷ್ಯನಿಗೂ ಕೂಡ ಸಾಧ್ಯ ಆಗುವುದಿಲ್ಲ. ಅದೇ ರೀತಿ ಬರೀ ದಾರ್ಶನಿಕ ಮನೋಕಲ್ಪನೆಗಳ ಮೂಲಕ ವ್ಯಕ್ತಿ ಭಗವಂತನ ಆ ಕೃಷ್ಣ ದೇವೋತ್ತಮ ಪರಮಪುರುಷ ಕೃಷ್ಣನ ಆ ಪಾರಮಾರ್ಥಿಕ ವೈವಿಧ್ಯಗಳು ಏನಿದೆಯೋ ಅವನು ಸಾಮಾನ್ಯ ಮನುಷ್ಯರು ಯಾರು ಕೂಡ ಕಾಣಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 14. ಯಸ್ಯ ಪ್ರಭಾ ಪ್ರಭಾವತೋ ಜಗದಂಡ ಕೋಟಿಶ್ವ ಅಶೇಷ ವಸುಧಾದಿ ವಿಭೂತಿ ಭಿನ್ನಂ ತದ್ಬ್ರಹ್ಮ ನಿಷ್ಕಲಂ ಅನಂತಂ ಅಶೇಷ ಭೂತಂ ಗೋವಿಂದಂ ಆದಿ ಪುರುಷಂ ತಮಹಂ ಭಜಾಮಿ. ಇದು ರಾಘವೇಬೇಕು. ಯಸ್ಯ ಪ್ರಭಾ ಪ್ರಭವತೋ ಜಗದಂಡ ಕೋಟಿ ಯಸ್ಯ ಪ್ರಭೋ ಪ್ರಭವತೋ ಜಗದಂಡ ಕೋಟಿ ಕೋಟಿಶ್ವಶೇಷ ಅಸುಧಾದಿ ವಿಭೂತಿ ಭಿನ್ನಂ ಕೋಟಿಶ್ವಶೇಷ ವಸುಧಾದಿ ವಿಭೂತಿ ಭಿನ್ನಂ ತದ್ಬ್ರಹ್ಮ ನಿಷ್ಕಲಂ ಅನಂತಂ ಅಶೇಷ ಭೂತಂ ಬ್ರಹ್ಮ ನಿಷ್ಕಲಂ ಅನಂತಂ ಅಶೇಷ ಭೂತಂ ಗೋವಿಂದಂ ಆದಿ ಪುರುಷಂ ತಮಹಂ ಭಜಾಮಿ. ಗೋವಿಂದಂ ಆದಿ ಪುರುಷಂ ತಮಹಂ ಭಜಾಮಿ. ಯಸ್ಯ ಪ್ರಭಾ ಪ್ರಭವತೋ ಜಗದಂಡ ಕೋಟಿ ಯಸ್ಯ ಪ್ರಭೋ ಪ್ರಭಾವತೋ ಜಗದಂಡ ಕೋಟಿ ಕೋಟಿಶ್ವಶೇಷ ವಸುಧಾದಿ ವಿಭೂತಿ ಭಿನ್ನಂ ಕೋಟಿಶ್ವಶೇಷ ವಸುಧಾದಿ ವಿಭೂತಿ ಭಿನ್ನಂ ತದ್ಬ್ರಹ್ಮ ನಿಷ್ಕಲಂ ಅನಂತಂ ಅಶೇಷ ಭೂತಂ ತದ್ಬ್ರಹ್ಮ ನಿಷ್ಕಲಂ ಅನಂತಂ ಅಶೇಷ ಭೂತಂ ಗೋವಿಂದಂ ಆದಿ ಪುರುಷಂ ತಮಹಂ ಭಜಾಮಿ. ಗೋವಿಂದಂ ಆದಿ ಪುರುಷಂ ತಮಹಂ ಭಜಾಮಿ. ಇದು ಬ್ರಹ್ಮ ಸಮಿತಿಯಿಂದ ಬಂದ ಶ್ಲೋಕ. ಎಲ್ಲ ಇದರಲ್ಲಿ ಎಲ್ಲವೂ ಕೂಡ ಮಿಕ್ಸ್ ಇದೆ. ಕಾಂತಮಣಿ ಮಾತಾಜಿ ಹೋಗಿದ್ದಾರೆ ಕಾಣ್ಬೇಕು. ನಾನು ಓದ್ಬೇಕು ಮಾತಾಜಿ. ಓದಿ ಆಗ್ಲಿಲ್ಲವಾ? ಓದಿ ಗಾಯತ್ರಿ ಯಾರು ಓದಿ. ಶ್ಲೋಕ 14. ಯಸ್ಯ ಪ್ರಭಾ ಪ್ರಭವತೋ ಜಗದಂಡ ಕೋಟಿಶ್ವಾಶೇಷ ವಸುಧಾದಿ ವಿಭೂತಿ ಭಿನ್ನಂ ತದ್ಬ್ರಹ್ಮ ನಿಷ್ಕಲಂ ಅನಂತಂ ಅಶೇಷ ಭೂತಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಯಸ್ಯ ಯಾರ ಪ್ರಭೆಯೋ ಪ್ರಭಾವತಃ ಅತಿಶಯ ಶಕ್ತಿಯುಳ್ಳವನ ಜಗತಾಂಡ ಬ್ರಹ್ಮಾಂಡಗಳ ಕೋಟಿಶು ದಶಲಕ್ಷ ಗಟ್ಟಲೆ ಅಶೇಷ ಮಿತಿಯಿಲ್ಲದ ವಸುಧ ಆದಿಗ್ರಹಗಳು ಇತ್ಯಾದಿಯನ್ನುಳ್ಳ ವಿಭೂತಿ ಪೌಷ್ಕಲ್ಯಗಳನ್ನುಳ್ಳ ಭಿನ್ನಂ ವೈವಿಧ್ಯ ಸಾಧಿಸುವುದು. ತತ್ ಅದು ಬ್ರಹ್ಮನ್ ನಿಷ್ಕಲಂ ಭಾಗಗಳಾಗಿದೆ. ಉಳಿದ ಅನಂತಂ ಮೇರೆಯಿಲ್ಲದ ವಿಶೇಷ ಭೂತಂ ಪೂರ್ಣವಾದದ್ದು. ಗೋವಿಂದಂ ಪ್ರಭು ಗೋವಿಂದನನ್ನು ಆದಿಪುರುಷಂ ಮೂಲ ಪುರುಷನನ್ನು ತಮ್ ಅವನನ್ನು ಅಹಂ ನಾನು ಭಜಾಮಿ ಪೂಜಿಸುತ್ತೇನೆ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ. ಅತಿಶಯ ಶಕ್ತಿಯುಳ್ಳವನಾದ ಆದಿಪುರುಷ ಗೋವಿಂದನನ್ನು ನಾನು ಭಜಿಸುತ್ತೇನೆ. ಅವನ ಲೋಕೋತ್ತರ ರೂಪದ ಪ್ರಭೆಯೇ ನಿರಾಕಾರ ಬ್ರಹ್ಮ. ಇದು ಪೂರ್ಣ ಹಾಗೂ ಸೀಮಿತವಾದದ್ದು. ನಿರಾಕಾರ ಬ್ರಹ್ಮನ್ ವಸ್ತುವು ಸಕಲ ವೈಭವಗಳಿಂದ ಪೂರ್ಣವಾದ ನಾನಾ ಬಗೆಯ
ಅಸಂಖ್ಯ ಗ್ರಹಲೋಕಗಳನ್ನು ಕೋಟಿ ಕೋಟಿ ಬ್ರಹ್ಮಾಂಡಗಳಲ್ಲಿ ಪ್ರಕಟಿಸುತ್ತದೆ. ಭಾವಾರ್ಥ: ಪ್ರಸ್ತುತ ಶ್ಲೋಕವು ಬ್ರಹ್ಮ ಸಂಹಿತೆಯಲ್ಲಿ 5.40 ಬರುತ್ತದೆ. ಅಸಂಖ್ಯ ಬ್ರಹ್ಮಾಂಡಗಳಲ್ಲಿ ಪ್ರತಿಯೊಂದು ಎಣಿಕೆಗೆ ಸಿಗದಷ್ಟು ಗ್ರಹ ವ್ಯೂಹಗಳಿಂದ ತುಂಬಿದೆ. ಒಂದೊಂದು ಗ್ರಹದ ರಚನಾ ವಿಧಾನವೂ ಒಂದು ತೆರನಾಗಿದೆ. ಒಂದೊಂದರಲ್ಲೂ ಒಂದೊಂದು ಬಗೆಯ ವಾಯುಗುಣವಿದೆ. ಇವೆಲ್ಲವೂ ಅಸೀಮ ಗ್ರಹ ವ್ಯೂಹಗಳು. ಏನ್ ಮಾತಾಜಿ? ವಾಯುಗುಣವಿದೆ. ಇವೆಲ್ಲವೂ ಅಸೀಮ ಗ್ರಹ ವ್ಯೂಹಗಳು. ಅಷ್ಟೇ ಅಲ್ಲ, ದ್ವಂದ್ವಮುಕ್ತವೂ ಆಗಿವೆ. ಬ್ರಹ್ಮನಿಂದ ಅಥವಾ ಪರಮ ಜ್ಞಾನದ ಸ್ಥಿತನಾಗಿರುವ ಪರಮ ಪೂರ್ಣನಿಂದ ಬರುತ್ತವೆ. ಈ ಅಪರಿಮಿತ ಬ್ರಹ್ಮನ್ ಪ್ರಭೆಯ ಮೂಲವು ಗೋವಿಂದನ ದಿವ್ಯ ದೇಹ. ಗೋವಿಂದನನ್ನು ಮೂಲ ಪುರುಷನೆಂದು, ಪರಮ ದೇವೋತ್ತಮ ಪುರುಷನೆಂದು ಪೂಜಿಸಲಾಗುತ್ತದೆ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಧನ್ಯವಾದಗಳು. ಇಲ್ಲಿ ಅತಿಶಯ ಶಕ್ತಿಯುಳ್ಳವನಾದ ಆದಿಪುರುಷ ಗೋವಿಂದನನ್ನು ನಾನು ಭಜಿಸ್ತೇನೆ, ಅವನನ್ನೇ ಭಜಿಸ್ತೇನೆ. ಅತಿಶಯ ಶಕ್ತಿ ಅವನಲ್ಲಿ ಇರುವಂಥದ್ದು. ಅಂತಹ ಆದಿಪುರುಷ ಗೋವಿಂದ, ಅವನನ್ನು ನಾನು ಭಜಿಸ್ತೇನೆ. ಯಾಕೆಂದ್ರೆ ಅವನ ಲೋಕೋತ್ತರ ರೂಪದ ಪ್ರಭೆಯೇ ಅದು ನಿರಾಕಾರ ಬ್ರಹ್ಮನ್. ಇದು ಪೂರ್ಣ ಹಾಗೂ ಸೀಮಾ ಅತೀತವಾದದ್ದು. ನಿರಾಕಾರ ಬ್ರಹ್ಮನ್ ವಸ್ತುವು ಸಕಲ ವೈಭವಗಳಿಂದ ಪೂರ್ಣವಾದ ನಾನಾ ಬಗೆಯ ಅಸಂಖ್ಯ ಗ್ರಹಲೋಕಗಳನ್ನು ಕೋಟಿ ಕೋಟಿ ಬ್ರಹ್ಮಾಂಡಗಳಲ್ಲಿ ಪ್ರಕಟಿಸುತ್ತದೆ. ನಿರಾಕಾರ ಬ್ರಹ್ಮನ್ ಎಂಬುದು ಇದು ಪೂರ್ಣವಾಗಿದೆ ಹಾಗೂ ಸೀಮಾತೀತವಾದದ್ದು. ಈ ವಸ್ತು ಸಕಲ ವೈಭವಗಳಿಂದ, ಈ ನಿರಾಕಾರ ಬ್ರಹ್ಮನ್ ವಸ್ತುವು ಅದು ಸಕಲ ವೈಭವಗಳಿಂದ ಪೂರ್ಣವಾದ ನಾನಾ ಬಗೆಯ ಅಸಂಖ್ಯ ಗ್ರಹಲೋಕಗಳನ್ನು ಕೋಟಿ ಕೋಟಿ ಬ್ರಹ್ಮಾಂಡಗಳು ಇವೆ, ಅವುಗಳಲ್ಲೆಲ್ಲ ಪ್ರಕಟವಾಗ್ತದೆ. ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದ್ ಕಿ ಜೈ. ಪ್ರಸ್ತುತ ಈ ಶ್ಲೋಕವು ಬ್ರಹ್ಮ ಸಂಹಿತೆಯಲ್ಲಿ 5:40 ನೋಡಿದೆ. ಯಸ್ಯ ಪ್ರಭಾ ಪ್ರಭವತೋ ಜಗದಂಡ ಕೋಟಿ ಕೋಟಿ ಸ್ವಶೇಷ ವಸುಧಾದಿ ವಿಭೂತಿ ಭಿನ್ನಂ ತದ್ಬ್ರಹ್ಮ ನಿಷ್ಕಲಂ ಅನಂತಂ ಅಶೇಷಭೂತಂ ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ ಅಂತ ಹೇಳಿ ಈ ಬ್ರಹ್ಮ ಸಂಹಿತೆಯಲ್ಲಿ ಇದು ಬರ್ತದೆ. ಇದು ಅಸಂಖ್ಯ ಬ್ರಹ್ಮಾಂಡಗಳಲ್ಲಿ ಪ್ರತಿಯೊಂದು ಈ ಲೆಕ್ಕಕ್ಕೆ ಸಿಗದಷ್ಟು ಗ್ರಹ ಯೋಗಗಳಿಂದ ತುಂಬಿದೆ ಅಂತೇಳಿ ಹೇಳ್ತಾರೆ. ಈ ಬ್ರಹ್ಮಾಂಡ ಅಸಂಖ್ಯಾತ ಬ್ರಹ್ಮಾಂಡಗಳು, ಬ್ರಹ್ಮಾಂಡದಲ್ಲಿ ಲೆಕ್ಕಕ್ಕೆ ಇಲ್ಲದಷ್ಟು, ಮುಟ್ಟಿ ತುಂಬ ಸಾಸಿವೆ ಕಾಲಿನಷ್ಟು ಬ್ರಹ್ಮಾಂಡಗಳು ಇದೆ. ಒಂದೊಂದು ಗ್ರಹದ ರಚನಾ ವಿಧಾನವೂ ಕೂಡ ಒಂದೊಂದು ತರದ ಆಗಿದೆ. ಒಂದೊಂದರಲ್ಲೂ ಒಂದೊಂದು ಬಗೆಯ ವಾಯುಗುಣ ಕೂಡ ಇದೆ, ಗಾಳಿ ಗುಣ. ಇವೆಲ್ಲವೂ ಅಸೀಮ ಗ್ರಹ ವ್ಯೂಹಗಳು. ಅಷ್ಟೇ ಅಲ್ಲ, ದ್ವಂದ್ವ ಮುಕ್ತವೂ ಕೂಡ ಆಗಿದೆ. ಬ್ರಹ್ಮನಿಂದ ಅಥವಾ ಈ ಪರಮ ಜ್ಞಾನದಲ್ಲಿ ಸ್ಥಿತವಾಗಿರುವ ಪರಮ ಪೂರ್ಣನಿಂದ ಇದು ಬರುತ್ತದೆ. ಅಂದ್ರೆ ಭಗವಂತನಿಂದಲೇ ಇದೆಲ್ಲ ಆಗುವಂಥದ್ದು. ಈ ಅಪರಿಮಿತ ಬ್ರಹ್ಮನ ಪ್ರಭೆ ಅದು ಮೂಲ ಗೋವಿಂದನ ಆ ದಿವ್ಯ ದೇಹ, ಅದರಿಂದ ಬರುವಂತಹ ಪ್ರಭೆ. ಮೂಲ ದೇವೋತ್ತಮ ಪರಮ ಪುರುಷನಂದ್ರೆ ದಿವ್ಯ ದೇಹ. ಆ ಗೋವಿಂದನನ್ನು ಮೂಲ ಪುರುಷ ಅಥವಾ ಪರಮ ದೇವೋತ್ತಮ ಪರಮ ಪುರುಷ ಅಂತೇಳಿ ನಾವು ಪೂಜಿಸ್ತೇವೆ. ಮೂಲ ಪುರುಷನೆಂದು ಪರಮ ದೇವೋತ್ತಮ ಪುರುಷನೆಂದು ಕೂಡ ಪೂಜಿಸಲಾಗುತ್ತದೆ. ಲೋಕಾಂತಿ ಕೋಟಿ ಕೋಟಿ ಬ್ರಹ್ಮಾಂಡೆಯೇ ಬ್ರಹ್ಮೇರ ವಿಭೂತಿ ಸೇಯಿ ಬ್ರಹ್ಮ ಗೋವಿಂದರ ಆಯ ಅಂಕ ಅಗಕಾಂತಿ. ಕೋಟಿ ಕೋಟಿ ಬ್ರಹ್ಮಾಂಡೆಯೇ ಬ್ರಹ್ಮೇರ ವಿಭೂತಿ ಸೇಯಿ ಬ್ರಹ್ಮ ಗೋವಿಂದರ ಆಯ ಅಗಕಾಂತಿ. ಕೋಟಿ ಕೋಟಿ ಬ್ರಹ್ಮಾಂಡೆ ಯೇ ಬ್ರಹ್ಮೇರ ವಿಭೂತಿ. ಕೋಟಿ ಕೋಟಿ ಬ್ರಹ್ಮಾಂಡೆ ಯೇ ಬ್ರಹ್ಮೇರ ವಿಭೂತಿ ಸೇಯಿ ಬ್ರಹ್ಮನ್ ಗೋವಿಂದೇರ ಹಯ ಅಂಗ ಕಾಂತಿ. ಬ್ರಹ್ಮ ಗೋವಿಂದರಾಯ ಅಂಗ ಕಾಂತಿ. ಕೋಟಿ ಕೋಟಿ ಬ್ರಹ್ಮಾಂಡೆ ಯೇ ಬ್ರಹ್ಮೇರ ವಿಭೂತಿ. ಕೋಟಿ ಕೋಟಿ ಬ್ರಹ್ಮಾಂಡೆ ಯೇ ಬ್ರಹ್ಮೇರ ವಿಭೂತಿ ಸೇಯಿ ಬ್ರಹ್ಮ ಗೋವಿಂದರ ಆಯ ಅಂಗ ಕಾಂತಿ.
ಬ್ರಹ್ಮ ಗೋವಿಂದೇರ ಹಯಾಂಗ ಕಾಂತಿ ಜಿ ಈತಾರ್ ಕೋಡಿಕಲ್ ಮಾತಾಜಿ ಓದಿ. ನನ್ನ ಹೆಸರು ಕರೆದಿಲ್ಲ. ಓದಿ. ಹರೇ ಕೃಷ್ಣ ಮಾತಾಜಿ. ಕೋಟಿ ಕೋಟಿ ಬ್ರಹ್ಮಾಂಡೇ ಯೇ ಬ್ರಹ್ಮೇರ ವಿಭೂತಿ ಸೇಯಿ ಬ್ರಹ್ಮ ಗೋವಿಂದೇರ ಹಯ ಹಂಗ ಕಾಂತಿ. ಕೋಟಿ 10 ದಶಲಕ್ಷಗಳು, ಕೋಟಿ 10 ದಶಲಕ್ಷಗಳು, ಬ್ರಹ್ಮಾಂಡೆ ಬ್ರಹ್ಮಾಂಡಗಳಲ್ಲಿ, ಏ ಯಾವುದು, ಬ್ರಹ್ಮೇರ ಬ್ರಹ್ಮನ್ನ, ವಿಭೂತಿ ಪೌಷ್ಕಲ್ಯಗಳು, ಸೇಯಿ ಆ ಬ್ರಹ್ಮ ಬ್ರಹ್ಮನ್, ಗೋವಿಂದೇರ ಪ್ರಭು ಗೋವಿಂದನ, ಅಯ ಆಗಿದೆ, ಅಂಗಕಾಂತಿ ದೇಹದ ಪ್ರಭೆ. ಅನುವಾದ ಭಾವಾರ್ಥ ಶೀಲಪ್ರಭುಪಾದರಿಂದ ಶೀಲಪ್ರಭುಪಾದರಿಗೆ ಜಯವಾಗಲಿ. ಅನುವಾದ: ನಿರಾಕಾರ ಬ್ರಹ್ಮನ್ನ ಪೌಷ್ಕಲ್ಯಗಳು ಕೋಟಿ ಕೋಟಿಗಟ್ಟಲೆ ಬ್ರಹ್ಮಾಂಡಗಳನ್ನು ವ್ಯಾಪಿಸುತ್ತವೆ. ಆ ಬ್ರಹ್ಮನ್ ಗೋವಿಂದನ ದೇಹ ಕಾಂತಿಯಲ್ಲದೆ ಬೇರೇನೂ ಅಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ನೋಡಿ, ಈ ಶ್ಲೋಕದಲ್ಲಿ ಅನುವಾದ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಅಲ್ಲಿ ನಿರಾಕಾರ ಬ್ರಹ್ಮನ್ನ ಈ ಪೌಷ್ಕಲ್ಯಗಳು ಅಂದ್ರೆ ಇದೆಲ್ಲ ಅವನ ಪ್ರಭೆಗಳು ಅಥವಾ ಅವನ ಶಕ್ತಿಗಳು, ಅದು ಕೋಟಿ ಕೋಟಿಗಟ್ಟಲೆ ಬ್ರಹ್ಮಾಂಡಗಳನ್ನೆಲ್ಲದರಲ್ಲಿ ಕೂಡ ವ್ಯಾಪಿಸಿರುತ್ತದೆ. ಆ ಬ್ರಹ್ಮನ್ ಗೋವಿಂದ ಮೂಲ ಪುರುಷ ಭಗವಂತ ದೇವೋತ್ತಮ ಪರಮ ಪುರುಷನ, ಅವನ ದೇಹ ಕಾಂತಿ ಅಲ್ಲದೆ ಬೇರೆ ಯಾವುದೂ ಕೂಡ ಅಲ್ಲ. ಆ ಕಿರಣಗಳು ಪೌಷ್ಕಲ್ಯಗಳು ಭಗವಂತನ ಬೆಳಕು ಅಥವಾ ಪ್ರಭೆ, ಅದೆಲ್ಲ ಕೋಟಿ ಕೋಟಿಗಟ್ಟಲೆ ಬ್ರಹ್ಮಾಂಡಗಳನ್ನು ವ್ಯಾಪಿಸ್ತದೆ. ಅದು ನಿರಾಕಾರ ಬ್ರಹ್ಮನ್ನ ಪ್ರಭೆಗಳು ಕೋಟಿ ಕೋಟಿಗಟ್ಟಲೆ ಬ್ರಹ್ಮಾಂಡಗಳನ್ನು ವ್ಯಾಪಿಸ್ತದೆ. ಅದು ದೇವೋತ್ತಮ ಪರಮ ಪುರುಷ ಬ್ರಹ್ಮನ್, ಅವನ ಗೋವಿಂದ, ಅವನ ದೇಹ ಕಾಂತಿಯಿಂದಲೇ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 16. ಸೇಯಿ ಗೋವಿಂದ ಭಜೆ ಅಮಿತೆ ಹೋ ಮೋರ ಪತಿ ತಾಹಾರ ಪ್ರಸಾದೆ ಮೋರಾಯ ಸೃಷ್ಟಿ ಶಕ್ತಿ. ಮಾತಾಜಿ ಇದ್ರ ತರ ಹೇಳ್ಕೊಂಡು ಹೋಗಿ ಮಾತಾಜಿ. ಯಾವ್ದ್ರ ತರ ಮಾತಾಜಿ? ಅಲ್ಲ, ಯೂಶಲ್ ಆಗಿ ಇದನ್ನ ಹೇಳ್ಕೊಂಡು ಹೋಗ್ತಾ ಇದೀವಲ್ಲ ನಾವು. ಅಯ್ಯೋ, ಅದೇ ಬರುದಿಲ್ಲ ಈಗ ಯೂಶಲ್ ಆಗಿ ಹೇಳುವುದೇ ಬರುದಿಲ್ಲ. ಇದನ್ನು ಓದಿ ಜೈ ಗೋವಿಂದ ಭಜೆ ಅಮಿತೆ ಮೋರ ಪತಿ ತಾಂಡಹಾರ ಪ್ರಸಾದೆ ಮೋರಾಯ ಸೃಷ್ಟಿ ಶಕ್ತಿ. ಸೇಯಿ ಗೋವಿಂದ ಭಜಿ ಅಮಿ ತೇಹೋ ಮೋರ ಪತಿ ತಾಹಾರ ಪ್ರಸಾದೆ ಮೋರಾಯ ಸೃಷ್ಟಿ ಶಕ್ತಿ. ಸೇಯಿ ಗೋವಿಂದ ಭಜಿ ಪ್ರಸಾದೆ ಮೋರಾಯ ಸೃಷ್ಟಿ ಶಕ್ತಿ. ಓಕೆ, ನಿಮ್ಗೆ ಹೇಳ್ಬೇಕಂತ ಇದ್ರೆ ಯಾರಾದ್ರೂ ಇಬ್ಬರು ಹೇಳಿ ಮಾತಾಜಿ. ಒಬ್ಬೊಬ್ಬರೇ ಇಬ್ಬರು ಇದ್ರಲ್ಲಿ ಹೇಳಿದ್ರೆ ನೆಕ್ಸ್ಟ್ ಶ್ಲೋಕ ಮತ್ತಿಬ್ಬರು ಹೇಳಿ, ಆಗ ಸರಿ ಆಗ್ತದೆ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 16. ಸೇಯಿ ಗೋವಿಂದ ಭಜಿ ಹಾಮಿತೆಯೋ ಮೋರಾಪತಿ ತಾಜ್ಹಾರ ಪ್ರಸಾದೆ ಮೋರಾಯ ಸೃಷ್ಟಿ ಶಕ್ತಿ. ಧನ್ಯವಾದಗಳು ಮಾತಾಜಿ. ಸೇಯಿ ಗೋವಿಂದ ಭಜಿ ಹಾಮಿತೆ ಹೋನ ಹವ ಮೋರೆ ಪತಿ ತಾನಾರ ಪ್ರಸಾದೆ ಮೋರಾಯ ಸೃಷ್ಟಿ ಶಕ್ತಿ. ಹರೇ ಕೃಷ್ಣ ಪ್ರಭು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಗೀತಾ ಕೋಡಿಕಲ್ಲು ಓದಿ. ಇಲ್ಲವ ಅವರು? ಇದ್ದೇನೆ ಮಾತಾಜಿ. ಸೇಯಿ ಗೋವಿಂದ ಭಜ ಅಮಿತೆ ಹೋ ಮೋರ ಪತಿ ತಾನ್ಹಾರ ಪ್ರಸಾದೆ ಮೋರಾಯ ಸೃಷ್ಟಿ ಶಕ್ತಿ. ಸೇಯಿ ಆ ಗೋವಿಂದ ಪ್ರಭು ಗೋವಿಂದನನ್ನು ಭಜಿಸುತ್ತೇನೆ. ಅಮಿ ನಾನು, ತೇಹೋನ್ ಅವನು, ಮೋರ ನನ್ನ, ಪತಿ ಒಡೆಯ, ತಾನ್ಹಾರ ಅವನ, ಪ್ರಸಾದೆ ಅನುಗ್ರಹದಿಂದಾಗಿ, ಮೋರ ನನ್ನ, ಹಯ ಆಗುತ್ತದೆ, ಸೃಷ್ಟಿ ನಿರ್ಮಾಣದ, ಶಕ್ತಿ. ಅನುವಾದ ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ. ನಾನು ಗೋವಿಂದನನ್ನು ಪೂಜಿಸುತ್ತೇನೆ. ಅವನು ನನ್ನ ಒಡೆಯ. ಅವನ ಅನುಗ್ರಹದಿಂದಾಗಿ ಬ್ರಹ್ಮಾಂಡವನ್ನು ಸೃಷ್ಟಿಸುವ ಶಕ್ತಿಯು ನನಗೆ ದತ್ತವಾಗಿದೆ. ಭಾವಾರ್ಥ: ಸೂರ್ಯಗ್ರಹವು ಇತರ ಎಲ್ಲ ಗ್ರಹಗಳಿಗಿಂತ ಅತಿ ದೂರದಲ್ಲಿದೆ. ಆದರೂ ಅದರ ರಶ್ಮಿಗಳು ಬೇರೆಲ್ಲ ಗ್ರಹಗಳನ್ನು ಎತ್ತಿ ಹಿಡಿದಿವೆ ಹಾಗೂ ಪಾಲಿಸುತ್ತಿವೆ. ಇದೇ ರೀತಿ ಪರಮ ಸೂರ್ಯನಾದ ಗೋವಿಂದನು
ತನ್ನ ವಿವಿಧ ಶಕ್ತಿಗಳ ರೂಪದಲ್ಲಿ ಸೂರ್ಯನ ಶಾಖ ಹಾಗೂ ಬೆಳಕನ್ನು ಇಡೀ ಬ್ರಹ್ಮಾಂಡದಲ್ಲಿ ಹರಡುತ್ತಾನೆ. ಸೂರ್ಯನ ಬೆಳಕು ಹಾಗೂ ಶಾಖಗಳು ಸೂರ್ಯನಿಗಿಂತ ಬೇರೆಯಲ್ಲ. ಇದೇ ರೀತಿ ಗೋವಿಂದನ ಅಪರಿಮಿತ ಶಕ್ತಿಗಳು ಸ್ವಯಂ ಗೋವಿಂದನಿಗಿಂತ ಬೇರೆಯಲ್ಲ. ಆದ್ದರಿಂದ ಸರ್ವವ್ಯಾಪಿಯಾದ ಬ್ರಹ್ಮನ್ ಸರ್ವವ್ಯಾಪಿ ಗೋವಿಂದನೇ, ಬೇರೆಯಲ್ಲ. ನಿರಾಕಾರ ಬ್ರಹ್ಮನ್ ಗೋವಿಂದನನ್ನು ಅವಲಂಬಿಸಿದ್ದಾನೆಂದು ಭಗವದ್ಗೀತೆಯು 14.27 ಸ್ಪಷ್ಟವಾಗಿ ಹೇಳುತ್ತದೆ. ಪರಮ ಜ್ಞಾನ ಎಂಬುದರ ನಿಜವಾದ ಕಲ್ಪನೆ ಇದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಇಲ್ಲಿ ನಾನು ಗೋವಿಂದನನ್ನು ಪೂಜಿಸ್ತೇನೆ. ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅವನು ನನ್ನ ಒಡೆಯ, ಅವನ ಅನುಗ್ರಹದಿಂದಾಗಿ ಈ ಬ್ರಹ್ಮಾಂಡವನ್ನು ಸೃಷ್ಟಿಸುವ ಶಕ್ತಿ ನನಗೆ ದತ್ತವಾಗಿದೆ. ಅಂದ್ರೆ ಇಲ್ಲಿ ಬ್ರಹ್ಮ ಕೂಡ ಹೇಳ್ತಾನೆ, ನಾನು ಗೋವಿಂದನನ್ನು ಪೂಜಿಸ್ತೇನೆ, ಅವನು ನನ್ನ ಒಡೆಯ, ಅವನ ಅನುಗ್ರಹದಿಂದಲೇ ಈ ಬ್ರಹ್ಮಾಂಡವನ್ನು ಸೃಷ್ಟಿಸುವಂತಹ ಶಕ್ತಿ ನನಗೆ ದತ್ತವಾಗಿದೆ ಅಂತ ಹೇಳಿ. ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದ ಕಿ ಜೈ. ಸೂರ್ಯ ಗ್ರಹವು ಇತರ ಎಲ್ಲಾ ಗ್ರಹಗಳಿಗಿಂತ ಅತಿ ದೂರದಲ್ಲಿ ಇದೆ, ಯಾದರೂ ಅದರ ರಶ್ಮಿಗಳು ಬೇರೆಲ್ಲ ಗ್ರಹಗಳನ್ನು ಎತ್ತಿ ಹಿಡಿದಿದೆ ಮತ್ತೆ ಅದನ್ನು ಪಾಲಿಸ್ತದೆ. ಇಲ್ಲಿ ಸೂರ್ಯನೇ ಹೇಳುದಿದೆ. ನೋಡೋಣ, ಮುಂದೆ ಹೋಗೋಣ. ಸೂರ್ಯ ಗ್ರಹ ಇತರ ಎಲ್ಲಾ ಗ್ರಹಗಳಿಗಿಂತ ಕೂಡ ಅತಿ ದೂರದಲ್ಲಿ ಇದೆ. ಅದರ ಕಿರಣಗಳು ಎಲ್ಲಾ ಗ್ರಹಗಳನ್ನು ಕೂಡ ಎತ್ತಿ ಹಿಡಿತದೆ, ಪಾಲಿಸ್ತದೆ. ಹಾಗೆ ಇದೇ ರೀತಿ ಪರಮ ಸೂರ್ಯನಾದ ಗೋವಿಂದ, ಅವನು ಕೂಡ ತನ್ನ ವಿವಿಧ ಶಕ್ತಿಗಳ ರೂಪದಲ್ಲಿ ಸೂರ್ಯನ ಶಾಖ ಮತ್ತು ಬೆಳಕನ್ನು ಇಡೀ ಬ್ರಹ್ಮಾಂಡದಲ್ಲಿಯೇ ಅವನು ಹರಡುತ್ತಾನೆ. ಹಾಗೆ ಸೂರ್ಯನ ಬೆಳಕು ಮತ್ತು ಶಾಖಗಳು ಅದು ಸೂರ್ಯನಿಗಿಂತ ಬೇರೆ ಅಲ್ಲ. ಇದೇ ರೀತಿ ಗೋವಿಂದನದು ಪರಮ ದೇವೋತ್ತಮ ಪರಮ ಪುರುಷನ ಅವನ ಅಪರಿಮಿತ ಶಕ್ತಿಗಳು ಅದು ಸ್ವಯಂ ಭಗವಂತನಿಗಿಂತ ಬೇರೆ ಅಲ್ಲ, ಗೋವಿಂದನಿಗಿಂತ ಬೇರೆ ಅಲ್ಲ. ಆದ್ದರಿಂದ ಸರ್ವವ್ಯಾಪಿ ಆದ ಬ್ರಹ್ಮನ್, ಅವನು ಸರ್ವವ್ಯಾಪಿ ಗೋವಿಂದನೇ, ಭಗವಂತನೇ, ಬೇರೆ ಯಾರು ಅಲ್ಲ. ನಿರಾಕಾರ ಬ್ರಹ್ಮನ್, ಅವನು ಗೋವಿಂದನನ್ನು ಅವಲಂಬಿಸಿದ್ದಾನೆ ಅಂತ ಹೇಳಿ ಭಗವದ್ಗೀತೆಯ ಶ್ಲೋಕ 14.27 ಸ್ಪಷ್ಟವಾಗಿ ಅದನ್ನೇ ಹೇಳ್ತದೆ. ಪರಮ ಜ್ಞಾನ ಎಂಬುದರ ನಿಜವಾದ ಉದ್ದೇಶ ಕಲ್ಪನೆ ಇದೆ. ನಿರಾಕಾರ ಬ್ರಹ್ಮನ್ ಅವನು ಗೋವಿಂದನನ್ನೇ ಅವಲಂಬಿಸಿದ್ದಾನೆ ಅಂತ ಭಗವದ್ಗೀತೆ ಕೂಡ ನಮ್ಗೆ ಅದನ್ನೇ ಹೇಳ್ತದೆ. ಅಂದ್ರೆ ಶ್ಲೋಕ 27ರಲ್ಲಿ ಬ್ರಹ್ಮನು ಈ ಪ್ರತಿಷ್ಠಾಮಹರ ಅಮೃತ್ ಯಸ್ಯ ಚ ನೆನಪಿಲ್ಲ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯೇಕಾಂತಿಕಸ್ಯ ಚ ಅಂತ ಹೇಳಿದ್ರೆ, ಈ ನಿರಾಕಾರ ಬ್ರಹ್ಮ ಅವನಿಗೆ ಮೃತ್ಯು ಎಂಬುದು ಇಲ್ಲ, ಅವನೇ ಅವಿನಾಶಿ, ಶಾಶ್ವತವಾದವನು ಮತ್ತು ಆ ಪರಮ ಸುಖದ ಸಹಜ ಸ್ಥಿತಿ ಅಲ್ಲಿ ಆ ಭಗವಂತ ಗೋವಿಂದನಲ್ಲಿ ಇದೆ. ನಾನು ಈ ನಿರಾಕಾರ ಬ್ರಹ್ಮನಿಗೆ ಆಧಾರ ಅಂತ ಹೇಳಿ ಯಾರು ಭಗವಂತನೇ ಅಲ್ಲಿ ಹೇಳಿದ್ದಾನೆ. ನಿರಾಕಾರ ಬ್ರಹ್ಮನಿಗೆ ಆಧಾರ ಅಂತ ಹೇಳಿ, ಅವನಿಗೆ ಮೃತ್ಯು ಇಲ್ಲ, ಅವನು ಶಾಶ್ವತವಾದವನು, ಅವಿನಾಶಿ ಅಂತ ಹೇಳಿ ಅಲ್ಲಿ ಶ್ಲೋಕ ಎಷ್ಟದು 27 14ನೇ ಭಗವದ್ಗೀತೆಯ 14ನೇ ಅಧ್ಯಾಯದ 27ರಲ್ಲಿ ಹೇಳ್ತದೆ. ಪರಮ ಜ್ಞಾನ ಎಂಬುದರ ನಿಜವಾದ ಕಲ್ಪನಾ ಅಲ್ಲಿ ಹೇಳಿದೆ. ಹೇಳಿ ಮಾತಾಜಿ, ಅದೇ ಸ್ವರವ ಮುನಾಯೋ ವಾತಾವರಣ. ಇಲ್ಲಿ ಭಾಗವತಂದು ಮಾತಾಜಿ, ಇದು ಭಾಗವತಂದು ಅಲ್ಲಿ ನೋಡಿ ಕೊಟ್ಟಿದ್ದಾರೆ, ಮುಂದೆ ಬರುತ್ತೆ ಭಾಗವತಂ. ಇದು ಶ್ಲೋಕ ಮುನಾಯೋ ವಾತಾವಸನಃ ಶ್ರಮಣ ಊರ್ಧ್ವ ಮಂತಿನ. ಮುನೆಯೋ ವಾತವಾಸನಃ ಶಮಣ ಊರ್ಧ್ವ ಮಂತಿನ. ಅದ್ರಲ್ಲಿ ಕಾಣುದಿಲ್ಲ, ಅದ್ರಲ್ಲಿ ನನ್ಗೆ. ಬ್ರಹ್ಮಾಖ್ಯಂ ಧಾಮ ತುರ್ಯಾಂತಿ ಶಾಂತ ಸನ್ಯಾಸಿನೋ ಮಾತಾ ಮುನಾಯ ವಾತವಸನ ಶ್ರಮಣ ಊರ್ಧ್ವಮಂತಿನ ಬ್ರಹ್ಮಾಖ್ಯಂ ಧಾಮತೆ ಯಂತಿ ಶಾಂತ ಸನ್ಯಾಸಿನೋ ಮಲಾ.
ಹೇಳಿ, ಯಾರಿಬ್ಬರು ಓದ್ತೀರಿ? ಓದಿ. ಏಳ್ನ ಮುನಯೋ ಮಾತಾಜಿ. ವಾತವಾಸನಾಃ ಶ್ರಮಣ ಊರ್ಧ್ವಮಂಥಿನಃ ಬ್ರಹ್ಮಾಖ್ಯಂ ಧಾಮತೆ ಯಾಂತಿ ಶಾಂತ ಸನ್ಯಾಸಿನೋ ಮಲಃ. ಮುನಯೋ ವಾತವಾಸನಾಃ ಶ್ರವಣಾವೂರ್ಧ್ವಮಂದಿನಾಃ ಬ್ರಹ್ಮಾಖ್ಯಂ ಧಾಮತೆ ಯಾಂತಿ ಶಾಂತಾಃ ಸನ್ಯಾಸಿನೋ ಮಲಾಃ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ, ಧನ್ಯವಾದಗಳು. ಧನ್ಯವಾದಗಳು. ಪ್ರಭಾವತಿ ಮಾತಾಜಿ. ಓದ್ತೀನಿ ಮಾತಾಜಿ. ಕೂಗ್ಲಿಲ್ಲ ಮಾತಾಜಿ. ಓದ್ತೀನಿ ಮಾತಾಜಿ. ಓದ್ಲ ನೆಕ್ಸ್ಟ್ ಮಾತಾಜಿ. ನೀವು ಓದಿ ಮಾತಾಜಿ. ಓದ್ತೀನಿ ಯಾರಾದ್ರೂ ಮಾತಾಜಿ. ಹರಿಣಿ ಕೂಗ್ಲಿಲ್ಲ ಓದ್ತಾ ಮಾತಾಜಿ. ಇದ್ದೀನಿ. ಓದ್ತೀನಿ ಮಾತಾಜಿ. ಮುನಿಯಾಹ ವಾತವಾಸನಾಹ ಶಮನಾ ಊರ್ಧ್ವಮನ್ವಂತನಾಹ ಬ್ರಹ್ಮಾಖ್ಯಂ ಕೃಷ್ಣ. ಧಾಮತೆ ಶಾಂತಾಃ ಸನ್ಯಾಸಿನೋ ಅಮಲಃ. ಹರೇ ಕೃಷ್ಣ ಮಾತಾಜಿ. ಓದ್ಲ ಮಾತಾಜಿ. ಓದಿ. ಮುನಯೋ ವಾತವಾಸನಾಃ ಶ್ರಮಣ ಊರ್ಧ್ವಮಂತಿನಃ ಬ್ರಹ್ಮಾಖ್ಯಂ ಧಾಮತೆ ಯಾಂತಿ ಶಾಂತ ಸನ್ಯಾಸಿನೋ ಮಲಾಃ. ವರ್ಡ್ ಬೈ ವರ್ಡ್ ಓದಿ ಮಾತಾಜಿ. ಓದ್ತೀನಿ. ಮುನೆಯ ಸಂತರು ವಾತವಾಸನ ದಿಗಂಬರರಾದ ಶ್ರಮಣಾಹ ದೇಹವನ್ನು ದಂಡಿಸುವ ಶ್ರಮಣರು ಊರ್ಧ್ವ ಮೇಲಕ್ಕೆ ತಂದು ಮಂತಿನಾಹ ಅವರ ರೇತಸ್ಸು ಬ್ರಹ್ಮಾಖ್ಯಂ ಬ್ರಹ್ಮಲೋಕವೆಂದು ಪರಿಚಿತವಾದ ಧಾಮಕ್ಕೆ ತೇ ಅವರು ಯಾಂತಿ ಹೋಗುತ್ತಾರೆ. ಶಾಂತಃ ಬ್ರಹ್ಮನಲ್ಲಿ ಮನಸ್ಸನ್ನು ನಿಲ್ಲಿಸಿ ಸನ್ಯಾಸಿಗಳಾಗಿರುವವರು ಅಮಲಾಹ ಪರಿಶುದ್ಧ. ಅನುವಾದ ಹಾಗೂ ಭಾವಾರ್ಥ ಶೀಲ ಪ್ರಭುಪಾದರಿಗೆ ದೇಹವನ್ನು ಅನುವಾದ ಜೈವಾಳಿ ಅನುವಾದ ದೇಹವನ್ನು ಉಗ್ರವಾಗಿ ದಂಡಿಸಬಲ್ಲವರು, ತಮ್ಮ ರೇತಸ್ಸನ್ನು ಮೆದುಳಿಗೆ ತಂದು ಕೊಳ್ಳಬಲ್ಲವರೂ ಆದ ದಿಗಂಬರ ಸಂತರು ಹಾಗೂ ಸನ್ಯಾಸಿಗಳು ಮನಸ್ಸನ್ನು ಪೂರ್ಣವಾಗಿ ಬ್ರಹ್ಮನಲ್ಲಿ ನಿಲ್ಲಿಸಿ ಬ್ರಹ್ಮಲೋಕವೆಂಬ ಧಾಮದಲ್ಲಿ ಜೀವಿಸಬಲ್ಲರು. ಭಾವಾರ್ಥ. ಶ್ರೀಮದ್ ಭಾಗವತದ 11.6-47 ಈ ಶ್ಲೋಕದಲ್ಲಿ ವಾತವಾಸನಾಹ ಎನ್ನುವ ಶಬ್ದಗಳಿವೆ. ವಸ್ತ್ರಗಳು ಸೇರಿದಂತೆ ಭೌತಿಕವಾದ ಯಾವುದನ್ನು ಲೆಕ್ಕಿಸದ ಆದರೆ ಸಂಪೂರ್ಣವಾಗಿ ಪ್ರಕೃತಿಯನ್ನು ಅವಲಂಬಿಸಿದ ಭಿಕ್ಷುಗಳನ್ನು ಈ ಶಬ್ದಗಳು ಸೂಚಿಸುತ್ತವೆ. ಇಂತಹ ಸಂತರು ಕೊರೆವ ಚಳಿಯಲ್ಲಾಗಲಿ ಸುಡು ಬಿಸಿಲಿನನ್ನಾಗಲಿ ಮೈ ಮೇಲೆ ವಸ್ತ್ರಗಳನ್ನು ಧರಿಸುವುದಿಲ್ಲ. ದೇಹದಂಡನೆಯ ಯಾವ ಕ್ರಮವನ್ನೇ ಆಗಲಿ ಅನುಸರಣೆ ಮಾಡಿಯೇ ತೀರಲು ತುಂಬಾ ಶ್ರಮ ವಹಿಸುತ್ತಾರೆ. ಮನೆಗೆ ಹೋಗಿ ಭಿಕ್ಷೆ ಎತ್ತಿ ಬದುಕು ನಡೆಸುತ್ತಾರೆ. ಈ ಜನ ತಿಳಿದಾಗಲಿ ತಿಳಿಯದೇ ಆಗಲಿ ವೀರ್ಯ ನಾಶ ಮಾಡಿಕೊಳ್ಳುವುದಿಲ್ಲ. ಇಂತಹ ಬ್ರಹ್ಮಚರ್ಯದಿಂದ ಈ ಜನ ತಮ್ಮ ರೇತಸ್ಸನ್ನು ಮೆದುಳಿಗೆ ತಂದುಕೊಳ್ಳಲು ಸಮರ್ಥರಾಗುತ್ತಾರೆ. ಇದರಿಂದಾಗಿ ಈ ಸಂತರು ಬಹು ಬುದ್ಧಿಶಾಲಿಗಳಾಗಿರುತ್ತಾರಷ್ಟೇ ಅಲ್ಲ, ಬಹು ಒಳ್ಳೆಯ ನೆನಪಿನ ಶಕ್ತಿಯನ್ನು ಪಡೆದಿರುತ್ತಾರೆ. ಪರಮ ಸತ್ಯವನ್ನು ಕುರಿತ ಧ್ಯಾನದಿಂದ ಇವರ ಮನಸ್ಸು ಅತ್ತಿತ್ತ ಚಲಿಸುವುದಿಲ್ಲ ಹಾಗೂ ಲೌಕಿಕ ಸುಖದ ಸತ್ಯವನ್ನು ಕುರಿತ ಧ್ಯಾನದಿಂದ ಇವರ ಮನಸ್ಸು ಅತ್ತಿತ್ತ ಚಲಿಸುವುದಿಲ್ಲ ಹಾಗೂ ಲೌಕಿಕ ಸುಖದ ಅಪೇಕ್ಷೆಯಿಂದ ಎಂದೂ ಕಲುಷಿತರಾಗುವುದಿಲ್ಲ. ಶಿಸ್ತಿಗೆ ಬದ್ಧರಾಗಿ ಉಗ್ರ ತಪೋವ್ರತಾದಿಗಳನ್ನು ಅಭ್ಯಸಿಸುವುದರ ಮೂಲಕ ಈ ಭಿಕ್ಷಾರ್ಥಿಗಳು ತ್ರಿಗುಣಗಳಿಗೆ ಅತೀತವಾದ ತಟಸ್ಥ ಸ್ಥಿತಿಯನ್ನು ತಲುಪಿ ನಿರಾಕಾರ ಬ್ರಹ್ಮನಲ್ಲಿ ಲೀನವಾಗುತ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ದೇಹವನ್ನು ಉಗ್ರವಾಗಿ ದಂಡಿಸಬಲ್ಲವರು, ತಮ್ಮ ರೇತಸ್ಸನ್ನು ಮೆದುಳಿಗೆ ಕೊಲ್ಲಬಲ್ಲವರು ಆದ ದಿಗಂಬರ ಸಂತರು ಹಾಗೂ ಸನ್ಯಾಸಿಗಳು ಮನಸ್ಸನ್ನು ಪೂರ್ಣವಾಗಿ ಬ್ರಹ್ಮನಲ್ಲಿ ನಿಲ್ಲಿಸಿ ಬ್ರಹ್ಮಲೋಕವೆಂಬ ಆ ಧಾಮದಲ್ಲಿ ಜೀವಿಸಬಲ್ಲರು. ಅನುವಾದ ಭಾವಾರ್ಥ ಶೀಲ ಪ್ರಭುಪಾದಕ್ಕೆ ಜಯ. ಇಲ್ಲಿ ಮದ್ಭಾಗವತದ 11ನೇ ಸ್ಕಂದ 6ನೇ ಅಧ್ಯಾಯದ 47ನೇ ಶ್ಲೋಕದಲ್ಲಿ ವಾತವಾಸನ ಎನ್ನುವ ಶಬ್ದಗಳು ಇವೆ. ಮುನಯೋ ವಾತವಾಸನ ದಿಗಂಬರರಾದ ಸಂತರು.
ವಸ್ತ್ರಗಳು ಸೇರಿದಂತೆ ಭೌತಿಕವಾದ ಯಾವುದನ್ನೂ ಲೆಕ್ಕಿಸದ ಆದರೆ ಸಂಪೂರ್ಣವಾಗಿ ಪ್ರಕೃತಿಯನ್ನು ಅವಲಂಬಿಸಿದ ಭಿಕ್ಷುಗಳನ್ನು ಈ ಶಬ್ದಗಳು ಸೂಚಿಸುತ್ತದೆ. ವಾತವಾಸನ ಅಂದ್ರೆ ವಸ್ತ್ರಗಳು ಸೇರಿದಂತೆ ಭೌತಿಕವಾದದ್ದು ಯಾವುದೂ ಅವರಿಗೆ ಬೇಡ, ಸಂಪೂರ್ಣವಾಗಿ ಪ್ರಕೃತಿಯನ್ನು ಅವಲಂಬಿಸಿದಂತಹ ಭಿಕ್ಷುಗಳು ಅವರನ್ನು ಇದು ಸೂಚಿಸ್ತದೆ. ಇಂತಹ ಸಂತರು ಕೊರೆಯುವ ಚಳಿಯಲ್ಲಾಗ್ಲಿ ಅಥವಾ ಸುಡುವ ಬಿಸಿಲಿನಲ್ಲಾಗ್ಲಿ ಮೈ ಮೇಲೆ ವಸ್ತ್ರಗಳನ್ನು ಧರಿಸುವುದಿಲ್ಲ. ದೇಹ ದಂಡನೆಯ ಯಾವ ಕ್ರಮವನ್ನೇ ಆಗಲಿ ಅನುಸರಣೆ ಮಾಡಿಯೇ ತೀರಲು ತುಂಬಾ ಶ್ರಮ ವಹಿಸುತ್ತಾರೆ. ದೇಹಕ್ಕೆ ದಂಡನೆ ಕೊಡ್ಲಿಕ್ಕೆ ಅವರು ಯಾವ ಕ್ರಮವನ್ನೇ ಆಗ್ಲಿ ಅನುಸರಣೆ ಮಾತ್ರ ಮಾಡಿಯೇ ಮಾಡ್ತಾರೆ. ಅವರು ಅದಕ್ಕೆ ತುಂಬಾ ಶ್ರಮವನ್ನು ಕೂಡ ಪಡ್ತಾರೆ. ಯಾವುದೇ ಸುಡುವ ಬಿಸಿಲಾಗ್ಲಿ ಕೊರೆಯುವ ಚಳಿಯಾಗ್ಲಿ ಅವರೇನೋ ಅದಕ್ಕೆ ವಸ್ತ್ರವನ್ನು ಕೂಡ ಧರಿಸುವುದಿಲ್ಲ. ಮನೆಗೆ ಹೋಗಿ ಭಿಕ್ಷೆ ಎತ್ತಿ ಅವರು ಬದುಕ್ತಾರೆ. ಈ ಜನ ತಿಳಿದಾಗ್ಲಿ ತಿಳಿಯದೇ ಆಗಲಿ ವೀರ್ಯನಾಶವನ್ನು ಅವರು ಮಾಡಿಕೊಳ್ಳುವುದಿಲ್ಲ. ಇಂತಹ ಬ್ರಹ್ಮಚರ್ಯದಿಂದ ಈ ಜನ ತಮ್ಮ ರೇತಸ್ಸನ್ನು ಆ ಮೆದುಳಿಗೆ ತಂದುಕೊಳ್ಳಲಿಕ್ಕೆ ಅವರು ಸಮರ್ಥರಾಗ್ತಾರೆ. ಇದರಿಂದಾಗಿ ಈ ಸಂತರು ತುಂಬಾ ಬುದ್ಧಿಶಾಲಿಗಳಾಗಿರ್ತಾರೆ. ಅಲ್ಲದೆ ಒಳ್ಳೆಯ ನೆನಪಿನ ಶಕ್ತಿಯನ್ನು ಕೂಡ ಪಡೆದಿರ್ತಾರೆ. ಪರಮ ಸತ್ಯವನ್ನು ಕುರಿತ ಆ ಧ್ಯಾನದಿಂದ ಅವರ ಮನಸ್ಸು ಆಚೆ ಈಚೆ ಹೋಗುವುದಿಲ್ಲ, ಒಂದೇ ಕಡೆ ಇರ್ತದೆ ಆ ಧ್ಯಾನದಲ್ಲಿ. ಹಾಗೂ ಲೌಕಿಕ ಸುಖದ ಅಪೇಕ್ಷೆಯಂತೂ ಅವರಿಗೆ ಒಂದು ಚೂರು ಇರುವುದಿಲ್ಲ. ಅದರಿಂದ ಅವರು ಕಲುಷಿತರು ಆಗುವುದಿಲ್ಲ, ಅಟ್ರಾಕ್ಟಿವ್ ಆಗುವುದಿಲ್ಲ, ಯಾವುದೂ ಇಲ್ಲ. ಶಿಸ್ತಿಗೆ ಬದ್ಧರಾಗ್ತಾರೆ. ಉಗ್ರ ತಪಸ್ಸು ಮಾಡ್ತಾರೆ. ತಪ ವ್ರತ ಯಾವುದಾದ್ರೂ ಅದನ್ನು ಮಾಡುವುದು ಅಭ್ಯಾಸಿಸುವ ಮೂಲಕ ಇವರು ಭಿಕ್ಷಾರ್ಥಿಗಳು. ಈ ತ್ರಿಗುಣಗಳಿಗೆ ಅವರು ಅತೀತರು. ತಟಸ್ಥ ಸ್ಥಿತಿಯನ್ನು ತಲುಪಿ ಅವರು ನಿರಾಕಾರ ಬ್ರಹ್ಮನಲ್ಲಿ ಲೀನವಾಗ್ತಾರೆ ಅಂತೇಳಿ ಈ ಶ್ಲೋಕದಲ್ಲಿ ಇದೇ ಹೇಳ್ತಾರೆ. ಹೇಗೆ ಆ ವಾತವಾಸನ ಅಂತ ಹೇಳಿದ್ರೆ ವಸ್ತ್ರಗಳನ್ನೆಲ್ಲ ಧರಿಸದೇ ಇರುವಂತಹ ಇವರು ಯಾರು ಸಂತರು, ದಿಗಂಬರ. ಎಷ್ಟು ಶ್ಲೋಕ 18 ಆತ್ಮಹಂತ ಯಾಮಿಯಾದೇರೆ ಯೋಗ ಶಾಸ್ತ್ರೇ ಕಯಾ ಸೇಹ ಗೋವಿಂದರೆ ಅಂಶ ವಿಭೂತಿಯೇ ಅಯಯ. ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆತ್ಮಾಂತಯಾಮಿ ಅಂದ್ರೆ ಯೋಗ ಶಾಸ್ತ್ರ ಕಯೇ ಸೇಹ ಗೋವಿಂದೇರ ಅಂಶ ವಿಭೂತಿ ಏಕಯ. ಆತ್ಮಾಂತಯಾಮಿ ಅಂದ್ರೆ ಯೋಗ ಶಾಸ್ತ್ರ ಕಯ ಸೇಹ ಗೋವಿಂದೇರ ಅಂಶ ವಿಭೂತಿ ಏಕಯ. ಹೇಳಿ, ಇಬ್ಬರು ಹೇಳಿ. ಇಷ್ಟ ತನಕ ಹೇಳದಿದ್ದವರು ಇಬ್ಬರು ಹೇಳಿ. ಹರೇ ಕೃಷ್ಣ ಮಾತಾಜಿ. ಅಂತರ್ಯಾಮಿ ಯಾರೇ ಯೋಗ ಶಾಸ್ತ್ರೇ ಯಾನ್ರೆ ತಗೊಳ್ಳಿ, ಯಾನ್ಯಾ ತಗೊಳ್ಳಿ. ಅದು ಯಾನ್ರೆ ಯಾರೇನೋ ಬರುತ್ತೆ, ಬಟ್ ಎಲ್ಲಾ ಕಡೆನೂ ಸರಿ ಹೋಗಲ್ಲ. ಯಾನ್ರೆ ಆತ್ಮಂತರ್ಯಾಮಿ ಯಾದ್ರೆ ಯೋಗ ಶಾಸ್ತ್ರೇ ಕಾಯ ಸೇಹ ಗೋವಿಂದೇರ ಅಂಶ ವಿಭೂತೆ ಹಾಯ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 18. ಆತ್ಮಾನಂತಹ ಯಾಮಿ ಯಾಚರೆ ಯೋಗ ಶಾಸ್ತ್ರೇ ಕಯ ಸೇಹ ಗೋವಿಂದೇರ ಅಂಶ ವಿಭೂತಿ ಹಯ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರಿಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ತೇನೆ. ಶ್ಲೋಕ 18. ಆತ್ಮಾಂತಯಾಮಿ ಅಂದ್ರೆ ಯೋಗ ಶಾಸ್ತ್ರೇ ಕಯ ಸೇಹ ಗೋವಿಂದೇರ ಅಂಶ ವಿಭೂತೆ ಹಾಯ. ಶಬ್ದಾರ್ಥ: ಆತ್ಮಾಂತ ಯಾಮಿ ಹೃದಯಸ್ಥನಾದ ಪರಮಾತ್ಮನು, ಯಾನ್ರೆ ಯಾರು, ಯೋಗಶಾಸ್ತ್ರೇ ಯೋಗವನ್ನು ಕುರಿತ ಗ್ರಂಥಗಳು, ಕಯ ಹೇಳುತ್ತವೆಯೋ, ಸೇಹ ಆ, ಗೋವಿಂದೇರ ಗೋವಿಂದನಲ್ಲಿ, ಅಂಶ ಸ್ವಂಶಭಾಗ, ವಿಭೂತಿ ವಿಸ್ತರಣೆ, ಯಾವುದು, ಹಯ ಇದೆ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಪ್ರಭುಪಾದರಿಗೆ ಜಯವಾಗಲಿ. ಯಾರನ್ನು ಯೋಗಶಾಸ್ತ್ರ ಗ್ರಂಥಗಳು ಅಂತರ್ಯಾಮಿ ಪರಮಾತ್ಮನೆಂದು
ಆತ್ಮ ಅಂತರ್ಯಾಮಿ ವರ್ಣಿಸುತ್ತವೆಯೋ ಅವನು ಗೋವಿಂದನ ವ್ಯಕ್ತಿಗತ ವಿಸ್ತರಣೆಯ ಸ್ವಾಂಶ ಭಾಗ ಕೂಡ ಆಗಿದ್ದಾನೆ. ಭಾವಾರ್ಥ: ಸ್ವಭಾವ ವಶದಿಂದ ದೇವೋತ್ತಮ ಪರಮಪುರುಷನು ಹರ್ಷ ತುಂಬಿದವನು. ಅವನ ಸುಖಾನುಭವ ಅಥವಾ ಲೀಲೆಗಳು ಸಂಪೂರ್ಣವಾಗಿ ಲೋಕಾತೀತವಾದುವು. ಅವನು ತನ್ನ ಅಸ್ತಿತ್ವದ 4ನೆಯ ಆಯಾಮದಲ್ಲಿದ್ದಾನೆ. ಈ ಭೌತ ಜಗತ್ತನ್ನು ಉದ್ದ, ಅಗಲ ಹಾಗೂ ಎತ್ತರದ ಮಿತಿಗಳಿಂದ ಅಳೆಯಲಾಗುತ್ತದಾದರೂ ದೇವೋತ್ತಮ ತನ್ನ ದೇಹ, ರೂಪ ಹಾಗೂ ಅಸ್ತಿತ್ವಗಳ ಮಟ್ಟಿಗೆ ಸಂಪೂರ್ಣವಾಗಿ ಅಪರಿಮಿತನೇ ಆಗಿದ್ದಾನೆ. ಭೌತ ಜಗತ್ತಿನಲ್ಲಿ ನಡೆಯುವ ಯಾವುದೇ ವಿದ್ಯಮಾನಕ್ಕೂ ಅವನ ವೈಯಕ್ತಿಕ ಸಂಬಂಧ ಇರುವುದಿಲ್ಲ. ಐಹಿಕ ಜಗತ್ತು ಅವನ ಪುರುಷಾವತಾರಗಳ ವಿಸ್ತರಣೆಯಿಂದ ಸ್ಪಷ್ಟವಾಗುತ್ತದೆ. ಪುರುಷಾವತಾರಗಳು ಒಟ್ಟು ಐಹಿಕ ಶಕ್ತಿಗೆ ಹಾಗೂ ಬದ್ಧಾತ್ಮರಿಗೆ ಮಾರ್ಗದರ್ಶನ ಮಾಡುತ್ತವೆ. ಪುರುಷನ 3 ವಿಸ್ತರಣೆಗಳನ್ನು ಅರ್ಥ ಮಾಡಿಕೊಳ್ಳುವುದರ ಮೂಲಕ ಜೀವಿಯು ಭೌತ ಜಗತ್ತಿನ 24 ಮೂಲ ಧಾತುಗಳನ್ನು ಅರ್ಥ ಮಾಡಿಕೊಳ್ಳುವ ಸ್ಥಿತಿಗಳಿಗೆ ಮಾತ್ರ ಅತೀತನಾಗಬಹುದು. ಪ್ರತಿ ಜೀವಿಯ ಹೃದಯಸ್ಥನಾದ ಕಾರಣೋದಕಶಾಹಿ ವಿಷ್ಣುವು ಮಹಾವಿಷ್ಣುವಿನ ವಿಸ್ತರಣೆಗಳಲ್ಲಿ ಒಬ್ಬನು. ಒಟ್ಟು ಜೀವಿಗಳ ಪರಮಾತ್ಮನಾಗಿ ಅಥವಾ ದ್ವಿತೀಯ ಪುರುಷನಾಗಿ ಮಹಾವಿಷ್ಣುವು ಗರ್ಭೋದಕಶಾಹಿ ವಿಷ್ಣುವೆಂದು ಖ್ಯಾತಿವೆತ್ತಿದ್ದಾನೆ. ಅಸಂಖ್ಯ ಬ್ರಹ್ಮಾಂಡಗಳ ಸೃಷ್ಟಿಕರ್ತನಾಗಿ ಅಥವಾ ಮೂಲ ಕಾರಣನಾಗಿ ಎಂದರೆ ಕಾರಣ ಸಮುದ್ರದ ಮೇಲೆ ಪವಡಿಸಿರುವ ಪ್ರಥಮ ಪುರುಷನಾಗಿ ಅವನನ್ನು ಮಹಾವಿಷ್ಣು ಎಂದು ಕರೆಯುತ್ತಾರೆ. ಈ 3 ಪುರುಷರು ಐಹಿಕ ಜಗತ್ತಿನ ವಿದ್ಯಮಾನಗಳನ್ನು ನಿರ್ದೇಶಿಸುತ್ತಾರೆ. ಪರಮಾತ್ಮನೊಡನೆ ತಮಗಿರುವ ಸಂಬಂಧವನ್ನು ವ್ಯಕ್ತಿಗತ ಜೀವಿಗಳು ಪುನರ್ಸ್ಥಾಪಿಸಿಕೊಳ್ಳಬೇಕೆಂದು ಪ್ರಮಾಣಭೂತ ಧರ್ಮ ಗ್ರಂಥಗಳು ಆದೇಶಿಸುತ್ತವೆ. ಪುರುಷನೆಂದು ಹೆಸರಾದ ಪರಮಾತ್ಮನೊಡನೆ ಸಂಬಂಧ ಬೆಳೆಸಿಕೊಂಡು ಭೌತ ಧಾತುಗಳ ಪ್ರಭಾವಕ್ಕೆ ಅತೀತವಾಗಿರುವುದೇ ದಿಟವಾದ ಯೋಗ ಪದ್ಧತಿ. ಪರಮಾತ್ಮನು ಪರಮಪುರುಷ ಕೃಷ್ಣನ ಸ್ವಾಂಶ ಭಾಗವೆಂಬುದನ್ನು, ಸೃಷ್ಟಿಯ ಸೂಕ್ಷ್ಮಗಳನ್ನು ಅಧ್ಯಯನ ಮಾಡಿರುವ ವ್ಯಕ್ತಿಯು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಯಾರನ್ನು ಯೋಗಶಾಸ್ತ್ರ ಗ್ರಂಥಗಳು ಅಂತರ್ಯಾಮಿ ಪರಮಾತ್ಮನೆಂದು, ಆತ್ಮ ಅಂತರ್ಯಾಮಿ ವರ್ಣಿಸ್ತದೆಯೋ ಅವನು ಗೋವಿಂದನ ವ್ಯಕ್ತಿಗತ ವಿಸ್ತರಣೆಯೇ ಅವನ ಸ್ವಾಂಶ ಭಾಗ ಕೂಡ ಆಗಿದ್ದಾನೆ. ಪರಮಾತ್ಮ ಕೂಡ ಭಗವಂತನ ಒಂದು ವ್ಯಕ್ತಿಗತ ವಿಸ್ತರಣೆ, ಅವನು ಕೂಡ ಅಂತರ್ಯಾಮಿ ಪರಮಾತ್ಮ. ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದ ಕಿ ಜೈ. ಸ್ವಭಾವ ವಶದಿಂದ ದೇವೋತ್ತಮ ಪರಮ ಪುರುಷನು ಹರ್ಷ ತುಂಬಿದವನು. ಸ್ವಭಾವತ ಅವನು ದೇವೋತ್ತಮ ಪರಮ ಪುರುಷ ಯಾವಾಗ್ಲೂ ಹರ್ಷದಿಂದೇ ಇರ್ತಾನೆ. ಅವನ ಸುಖಾನುಭವ ಆಗಲಿ ಅಥವಾ ಲೀಲೆಗಳು ಅದು ಸಂಪೂರ್ಣವಾಗಿ ಲೋಕ ಅತೀತವಾದದ್ದು. ಅವನು ತನ್ನ ಅಸ್ತಿತ್ವದ 4ನೆಯ ಆಯಾಮದಲ್ಲಿ ಇರ್ತಾನೆ. ಈ ಭೌತ ಜಗತ್ತಿನ ಉದ್ದ, ಅಗಲ ಹಾಗೂ ಎತ್ತರದ ಮಿತಿಗಳಿಂದ ಅಳೆಯಲಾಗುತ್ತದಾದ್ರೂ ದೇವೋತ್ತಮನ ಅವನು ತನ್ನ ದೇಹ, ರೂಪ ಮತ್ತೆ ಅಸ್ತಿತ್ವದ ಮಟ್ಟಿಗೆ ಸಂಪೂರ್ಣವಾಗಿ ಅಪರಿಮಿತನೇ ಆಗಿದ್ದಾನೆ. ಅವನನ್ನು ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಭೌತ ಜಗತ್ತಿನಲ್ಲಿ ನಡೆಯುವ ಯಾವುದೇ ವಿದ್ಯಮಾನಕ್ಕೂ ಅವನ ವೈಯಕ್ತಿಕ ಸಂಬಂಧ ಇಲ್ಲ, ಅಲ್ಲಿ ಇರುವುದಿಲ್ಲ. ಭೌತ ಜಗತ್ತಿನಲ್ಲಿ ನಡೆಯುವಂತಹ ಯಾವುದೇ ವಿದ್ಯಮಾನಕ್ಕೂ ಅವನ ವೈಯಕ್ತಿಕ ಸಂಬಂಧ ಇಲ್ಲ. ಐಹಿಕ ಜಗತ್ತು ಅವನ ಈ ಪುರುಷ ಅವತಾರಗಳು, ಅದರ ವಿಸ್ತರಣೆಯಿಂದಲೇ ಆಗ್ತದೆ. ಪುರುಷ ಅವತಾರಗಳು ಒಟ್ಟು ಐಹಿಕ ಶಕ್ತಿಗೆ ಹಾಗೂ ಬದ್ಧಾತ್ಮರಿಗೆ ಮಾರ್ಗದರ್ಶನ ನೀಡ್ತದೆ. ಪುರುಷನ 3 ವಿಸ್ತರಣೆಗಳು ಯಾವುದು ಅರ್ಥ ಮಾಡಿಕೊಳ್ಳುವುದರ ಮೂಲಕ ಆಗ್ತದೆ. ಈ 3 ಅವತಾರಗಳು, ಪುರುಷಾವತಾರಗಳು ಯಾವುದೆಲ್ಲ ಮೊನ್ನೆ ನಮ್ಮ ಗೀತಗಮ್ಯ ಮಾತಾಜಿ ಹೇಳಿದ್ರು. 3 ಪುರುಷಾವತಾರಗಳು ಯಾವುದು? ಬ್ರಹ್ಮನ್ ಒಂದು, ಮತ್ತೆ ಇದು ಪರಮಾತ್ಮ, ಮತ್ತೆ ಭಗವಾನ್ 3ನೇದು. ಬೇರೆಯವರು ಪುರುಷ ಅವತಾರಗಳು ಹೇಳಿದೆ.
ಸಾಕ್ಷಾತ್ಕಾರ ಅಲ್ಲ. ಆನಂದ ವಿಷ್ಣು ಕಾರಣೋದಕ ಶಾಹಿ ವಿಷ್ಣು ಶಾಯಿ ವಿಷ್ಣು ಧರ್ಮೋದಕ ಶಾಹಿ ವಿಷ್ಣು ಕ್ಷೀರೋದಕ ಶಾಹಿ ವಿಷ್ಣು ಕ್ಷೀರೋದಕ ಶಾಹಿ ವಿಷ್ಣು. ಹರೇ ಕೃಷ್ಣ. ಮಾತಾಜಿ ನೀವು ಸಾಕ್ಷಾತ್ಕಾರ ಹೇಳಿದಿರಾ? ಇದು ಅವತಾರಗಳು, ಪುರುಷ ಅವತಾರಗಳು ಇವೆ. ಕಾರಣೋದಕ ಶಾಹಿ ವಿಷ್ಣು, ಮಹಾವಿಷ್ಣು, ವಿಷ್ಣು ಗರ್ಭೋದಕ ಮಹಾವಿಷ್ಣು, ಶಾಹಿ ವಿಷ್ಣು, ಕಾರಣೋದಕ ಶಾಹಿ ವಿಷ್ಣು, ಕ್ಷೀರೋದಕ ಶಾಹಿ ವಿಷ್ಣು. ಹೌದು, ಸಾರಿ ಮಾತಾಜಿ. ಹಾಗೆ ಆ 3 ವಿಸ್ತರಣೆಗಳನ್ನು ಅರ್ಥ ಮಾಡಿಕೊಳ್ಳುವುದರ ಮೂಲಕ ಈ ಭೌತ ಜಗತ್ತಿನಲ್ಲಿರುವ 24 ಘಟಕಾಂಶಗಳು ಯಾವುದೆಲ್ಲ ನೆನಪಿದೆಯಾ? ಯಾರಾದ್ರೂ ಹೇಳ್ಬೋದಾ? ಪಂಚಭೂತಗಳು, ಭೂಮಿ, ವಾಯು, ಅಗ್ನಿ, ಪಂಚಭೂತಗಳು, ಆಕಾಶ, ಬುದ್ಧಿ, ಅಹಂಕಾರ 8. ಅದು 8 ಆಯ್ತು. ಸ್ಥೂಲ ಸೂಕ್ಷ್ಮ ಆಯ್ತು. ಪಂಚೇಂದ್ರಿಯಗಳು 5. ಜ್ಞಾನೇಂದ್ರಿಯ, ಪಂಚ ತನ್ಮಾತ್ರ, ಓಕೆ. ಮತ್ತೆ ಮನಸ್ಸು, ಬುದ್ಧಿ ಆಯ್ತು. ಈಗ ಇಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳುವ ಸ್ಥಿತಿಗಳಿಗೆ ಮಾತ್ರ ಅತೀತನಾಗಬಹುದು ಭಗವಂತ. ಪ್ರತಿ ಜೀವಿಯ ಹೃದಯಸ್ಥನಾದ ಕಾರಣೋದಕ ಸಾಯಿ ವಿಷ್ಣು ಮಹಾವಿಷ್ಣುವಿನ ವಿಸ್ತರಣೆಗಳಲ್ಲಿ ಒಬ್ಬ. ಈಗ ಪರಮಾತ್ಮನಾಗಿ ಒಬ್ಬ ಇದ್ದಾನೆ, ಸರಿ. ಕ್ಷೀರೋದಕ ಸಾಯಿ ವಿಷ್ಣು, ಕಾರಣೋದಕ ಸಾಯಿ ವಿಷ್ಣು ಮಹಾವಿಷ್ಣು, ಅವನು ಭಗವಂತನ ಇದರಲ್ಲಿ ಒಬ್ಬ, ಅವನು ಒಂದು ಅಂಶ, ಸ್ವಾಂಶ. ಒಟ್ಟು ಜೀವಿಗಳ ಪರಮಾತ್ಮನಾಗಿ ಹಾಗೂ ದ್ವಿತೀಯ ಪುರುಷನಾಗಿ ಮಹಾವಿಷ್ಣು, ದ್ವಿತೀಯ ಪುರುಷನಾಗಿ ಮಹಾವಿಷ್ಣು ಗರ್ಭೋದಕ ಶಾಹಿ ವಿಷ್ಣುವಿನ ಎಂದೇ ಖ್ಯಾತಿಯಾಗ್ತಾನೆ. ಪುರುಷಾವತಾರದಲ್ಲಿ 2ನೇದು. ಈಗ ಗರ್ಭೋದಕ ಕಾರಣೋದಕ ಶಾಹಿ ವಿಷ್ಣು ಕಾರಣ ಸಾಗರದಲ್ಲಿ ಮಲಗುತ್ತಾ ಅವನ ಉಸಿರಾಟದಿಂದ ಅನೇಕ ಬ್ರಹ್ಮಾಂಡಗಳು ಬರ್ತವೆ. ಆ ಅನೇಕ ಬ್ರಹ್ಮಾಂಡಗಳು, ಆ ಎಲ್ಲಾ ಬ್ರಹ್ಮಾಂಡದ ಒಳಗೆ ಗರ್ಭೋದಕ ಶಾಹಿ ವಿಷ್ಣು ಇರ್ತಾನೆ ಅಲ್ಲವಾ? ಹೌದು. ಹಾಗೆ ಎಲ್ಲರ ಹೃದಯದ ಒಳಗೆ ಯಾರಿದ್ದಾರೆ? ಕ್ಷೀರೋದಕ ಶಾಹಿ ವಿಷ್ಣು. ಕ್ಷೀರೋದಕ ಶಾಹಿ ವಿಷ್ಣು ಪರಮಾತ್ಮನಾಗಿ ಇದ್ದಾನೆ. ಅಸಂಖ್ಯಾತ ಬ್ರಹ್ಮಾಂಡಗಳ ಸೃಷ್ಟಿಕರ್ತನಾಗಿ ಅಥವಾ ಮೂಲ ಕಾರಣನಾಗಿ, ಎಂದರೆ ಕಾರಣ ಸಮುದ್ರದ ಮೇಲೆ ಪವಡಿಸಿರುವ ಪ್ರಥಮ ಪುರುಷ ಮಹಾವಿಷ್ಣು, ಕಾರಣೋದಕ ಶಾಹಿ ವಿಷ್ಣು ಅಂತೇಳಿ ಅವರನ್ನು ಕರೀತಾರೆ. ಈ 3 ಪುರುಷರು ಕೂಡ ಐಹಿಕ ಜಗತ್ತಿನ ವಿದ್ಯಮಾನಗಳನ್ನು ಅವರು ನಿರ್ದೇಶಿಸುತ್ತಾರೆ. 3 ಪುರುಷರು ಕೂಡ ಪರಮಾತ್ಮನೊಡನೆ ತಮಗಿರುವ ಸಂಬಂಧವನ್ನು ವ್ಯಕ್ತಿಗತ ಜೀವಿಗಳು ಪುನರ್ ಸ್ಥಾಪಿಸಿಕೊಳ್ಳಬೇಕೆಂದು ಪ್ರಮಾಣಭೂತ ಧರ್ಮ ಗ್ರಂಥಗಳು ಕೂಡ ಆದೇಶ ನೀಡುತ್ತದೆ. ಪುರುಷನೆಂದು ಹೆಸರಾದ ಪರಮಾತ್ಮನೊಡನೆ ಸಂಬಂಧ ಬೆಳೆಸಿಕೊಂಡು ಈ ಭೌತ ಧಾತುಗಳ ಪ್ರಭಾವಕ್ಕೆ ಅತೀತವಾಗಿರುವುದೇ ದಿಟವಾದ ಯೋಗ ಪದ್ಧತಿ. ನಿಜವಾದ ಯೋಗ ಪದ್ಧತಿ ಅಂದ್ರೆ ಈ ಪರಮಾತ್ಮನೊಡನೆ ನಾವು ಸಂಬಂಧವನ್ನು ಬೆಳೆಸಿಕೊಂಡು ಈ ಭೌತ ಧಾತುಗಳ ಪ್ರಭಾವಕ್ಕೆ ಅತೀತವಾಗಿ ಇರುವುದೇ ಆಗಿದೆ. ಪರಮಪುರುಷ ಅವನು ಕೃಷ್ಣನ ಸ್ವಾಂಶ ಭಾಗವೆಂದು ಸೃಷ್ಟಿಯ ಸೂಕ್ಷ್ಮಗಳನ್ನು ಅಧ್ಯಯನ ಮಾಡಿರುವ ವ್ಯಕ್ತಿಯು ಸುಲಭವಾಗಿ ಅದನ್ನು ಅರ್ಥ ಮಾಡಿಕೊಳ್ಳಬಹುದು. ಪರಮಪುರುಷ, ಪರಮಾತ್ಮ, ಮತ್ತೆ ಗರ್ಭೋದಕ ಶಾಹಿ ವಿಷ್ಣು, ಕ್ಷೀರೋದಕ ಶಾಹಿ ವಿಷ್ಣು ಆಯ್ತಲ್ಲಿ. ಇನ್ನು ಕಾರಣವರ್ಣ ಸಾಯಿ ವಿಷ್ಣು, ಈ 3 ಕೂಡ ಇಲ್ಲಿ ಬಂತು. ಹೇಗೆ ಅರ್ಥ ಮಾಡಿಕೊಳ್ಬಹುದು ಅಂತ ಹೇಳಿ ಗೊತ್ತಾಯ್ತು. ಬ್ರಹ್ಮ ಯಾವ ವಿಷ್ಣುವಿನಿಂದ ಬರ್ತಾರೆ? ಯಾವ ಗರ್ಭೋದಕ ಶಾಹಿ ವಿಷ್ಣುವಿಂದ. ಗರ್ಭೋದಕ ಶಾಹಿ ವಿಷ್ಣು. ಓಕೆ. ಮಹಾವಿಷ್ಣುವಿನಿಂದ. ಮಹಾವಿಷ್ಣು ಯಾರಿಗೆ ಹೇಳ್ತಾರೆ? ಕಾರಣೋದಕ ಶಾಹಿ ವಿಷ್ಣುವಿಗೆ ಹೇಳ್ತಾರೆ. ಹರೇ ಕೃಷ್ಣ. ಓಕೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ಇಲ್ಲಿ ನೆರೆದಿರುವ ಎಲ್ಲಾ ಭಕ್ತರಿಗೂ ಈ ದಿನ ಮಂಗಳಮಯವಾಗಲಿ ಅಂತ ಹೇಳ್ತಾ ನಾವು ಈ ತರಗತಿಯನ್ನು ನಿಲ್ಲಿಸೋಣ. ನೀವು ಇದನ್ನು ಮಾಡಿದ್ದೀರಾ? ಅಟೆಂಡೆನ್ಸ್ ಹಾಕಿದ್ದೀರಾ? ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಅಟೆಂಡೆನ್ಸ್ ಹಾಕಿದ್ದೀರಾ? ಹರೇ ಕೃಷ್ಣ ಮಾತಾಜಿ. ಹಾಕಿದ್ದೀವಿ ಮಾತಾಜಿ. ಹಾಕಿ. ಹಳೆ 19 ಶ್ಲೋಕ. ಎಂಡ್ ಮಾಡಿ.